ಇವತ್ತು ಬೆಳ್ತಂಗಡಿಯ ಸೋಜಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವಿಡಿಯಂ ಕಂಪನಿಯ ಮಿಕ್ಸರ್ ಗ್ರೈಂಡರ್ ಲಾಂಚ್ ಆಗ್ತಾ ಇದೆ. ಅದರ ಒಂದು ವಿಡಿಯೋ ಇಲ್ಲಿದೆ ನೋಡಿ. ಇದೀಗ ವಿಡಿಯಂ ಕಂಪನಿಯ ಹೊಸ ಪ್ರಾಡಕ್ಟ್ನ ಬೃಹತ್ ಮಾರಾಟ ಮತ್ತು ಸರ್ವಿಸ್ ಕ್ಯಾಂಪ್ ಇದರ ಉದ್ಘಾಟನೆಯನ್ನು ಬಂದ ಅತಿಥಿಗಳು ನೆರವೇರಿಸಿಕೊಳ್ಳಬೇಕು ಎಂದು ನಮ್ಮ ಸಂಸ್ಥೆಯ ಮಾಲೀಕರ ಪರವಾಗಿ ಕೇಳಿಕೊಳ್ತಿದ್ದೇನೆ. ಮೊದಲನೆಯದಾಗಿ ಗುರುವೇನಕೆರೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆದಂತಹ ರಾಜಶೇಖರ್ ಸರ್ ಹಾಗೂ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಶಿವಾನಂದ ಸರ್ ಇವರು ಸರ್ವಿಸ್ ಕ್ಯಾಂಪ್ ಉದ್ಘಾಟನೆಯನ್ನು ಟೆಕ್ನಿಷಿಯನ್ ನಾಗೇಶ್ ಇವರಿಗೆ ಟೂಲ್ಸ್ ಕೊಡುವುದರ ಮೂಲಕ ಚಾಲನೆ ನೀಡಬೇಕೆಂದು ಇದು ಸರ್ವಿಸ್ ಕ್ಯಾಂಪ್ ಉದ್ಘಾಟನೆ. ಹೇಗೆ ಗೊತ್ತಾ, ಟೇಪ್ ಕಟ್ ಮಾಡೋದು, ಗಿಡ ನೆಡುವುದು, ನೀರು ಹಾಕುವುದು, ಇದರಲ್ಲಿ ಯಾವುದು ಬೇಡ. ಇದು ಟೆಕ್ನಿಷಿಯನ್ ಅವರು ನೇರವಾಗಿ ನಮ್ಮ ಯಾರಲ್ಲಿ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಟೂಲ್ಸ್ ಕೊಡ್ತಾರೆ. ಸೊ ನೀವು ಹಿಡ್ಕೊಡೋದು ಅವರು ರಿಪೇರ್ ಮಾಡ್ತಾರೆ. ಅದ್ರ ಜೊತೆಗೆ ಟೆಕ್ನಿಷಿಯನ್ ಬನ್ನಿ 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 ಟೂಲ್ಸು ಕರೆಕ್ಟ್ ಅಲ್ಲಿ ರಿಪೇರಿಯ ಟೂಲ್ಸು ಸ್ಕ್ರೂ ಡ್ರೈವರ್ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಕೊಡ್ತಾರೆ, ಅವತ್ತು ಟೆಕ್ನಿಷಿಯನ್ಗೆ ಕೊಡ್ತಾರೆ. ನೀವು ಕೊಡ್ತಾರೆ ಸಾಕು. ಈಚೆ ಬನ್ನಿ ಸರ್, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅಲ್ಲ ಜೊತೆಗೆ ಆಯ್ತು ಎಸ್ ಎಸ್ ಆಯ್ತು 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 ಆಯ್ತು. ದಯಮಾಡಿ ಈಗ ಈಗ ಅದನ್ನು ರಿಪೇರಿ ಮಾಡ್ತಾರೆ. ಇಲ್ಲಿ ರಿಪೇರಿ ಮಾಡ್ತಾರೆ. ಸರಿ ಇಲ್ಲ, ಅದು ಯಾರೋ ಗೊತ್ತಿಲ್ಲ, ಅವ್ರದ್ದೇ ಸರಿ ಇಲ್ಲ ಅಂದರೆ ಹಾಳಾಗಬೇಕಲ್ಲ, ರಿಪೇರಿ ಮಾಡ್ತಾರೆ. ಸರ್ ಇಲ್ಲಿ ಮಾಡಿ ಟಕ್ ಅಂತ ಸ್ವಲ್ಪ ಪೂರ್ತಿ ಗಿಡಮ್ಮ ತುಂಬ ಟೆಕ್ನಿಷಿಯನ್ ಅವರು ತರಬೇತಿ ಕೊಡ್ತಾರೆ. ಟೆಕ್ನಿಷಿಯನ್ ವಿಡಿಯೋ ಕಂಪ್ನಿ ಅವರು ಇಲ್ಲಿ ಅವರಾದ್ರೆ ಅಷ್ಟು ಬೇಗ ಮಾಡಲ್ಲ. ಇವತ್ತು ಕೊಟ್ಟರೆ ಬರುವ ವರ್ಷ ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಎಷ್ಟು ಚಪ್ಪಾಳೆ ತಟ್ಟುತ್ತಾ ಈ ಕಾರ್ಯಕ್ರಮ ಹುಷಾರಾಗುತ್ತೆ. ಇವಾಗ ಹೊಸ ಮಿಕ್ಸರ್ ಗ್ರೈಂಡರ್ ಬಿಡುಗಡೆ ಅಲ್ವಾ, ಬನ್ನಿ ಆಯ್ತು. ನಿಮ್ದು ಕೊಂಡೋಗಿ ಸರ್, ಆಯ್ತು. ಮತ್ತೆ ಕೊಟ್ಟೆಲ್ಲ ಹಾಕಿದ್ರು ಹೋದ. ಥ್ಯಾಂಕ್ ಯು. ಎಷ್ಟು ಫೇಮಸ್ ಇದೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಧ್ಯ ಪ್ರದೇಶ್, ಭಾರತದಾದ್ಯಂತ ಇದು ಫೇಮಸ್ ಆಗಿ ಗೊತ್ತಾ. ಇವ್ರದ್ದು ಪ್ರೀತಿಗಳ ಎಲ್ಲ ಕಡೆ ಫೇಮಸ್ ಆಯಿತು. ಕೊನೆಗೆ ಇವ್ರು ಏನು ಮಾಡಿದ್ರು, ಪ್ರೀತಿಯನ್ನು ಬೇರೆ ಕೊಟ್ಬಿಟ್ರು. ಇವರು ವಿಡಿಯೋ ಆನ್ ಅಂತ ಮಾಡಿದ್ರು. ಇವತ್ತು ತುಂಬ ಕ್ವಾಲಿಟಿ ಇದೆ, ಸತ್ಯ ಹೇಳ್ತಾರೆ, ತುಂಬ ಕ್ವಾಲಿಟಿ ಇದೆ. ಸರ್ವಿಸ್ ಕೂಡ ಬಹಳ ಚೆನ್ನಾಗಿದೆ. ಅದನ್ನು ನಮ್ಮ ಚಪ್ಪಾಳೆ ಅಂತ ಹತ್ತುತ್ತಾ ಬಹಳ ಸುಂದರವಾಗಿ ವಿಡಿಯಂ ಕಂಪನಿ ಇಡೀ ದೇಶದಲ್ಲಿ ಇವತ್ತು ಸೋಜಾದಲ್ಲಿ ಲಾಂಚ್ ಆಗ್ತಾ ಇದೆ. ಈ ಒಂದು ಮುಖ್ಯ ಓಪನ್ ಮಾಡಿ ಓಪನ್ ಮಾಡಿ ಕೊಡಿ. ಅವ್ರು ನಮ್ಮ ಇವರು ಇದ್ದಾರೆ ಮೇಡಮ್, ನಿಮ್ಮಿ ಮೇಡಮ್, ವೇರ್ ಆರ್ ಯು, ವೈ ಯು ಟೇಕಿಂಗ್ ಫೋಟೋ, ವಾಟ್ ಯುವರ್ ಡ್ಯೂಟಿ? ತೋರಿಸಿ, ಎಲ್ರಿಗೆ ತೋರಿಸಿ ಸರ್. ಅಷ್ಟೇ ಅಲ್ಲ, ಅದಕ್ಕೆ ಜಾರ್ ಇದೆ ಅಲ್ವಾ, ಅದಕ್ಕೆ ತೋರಿಸ್ಬೇಕಲ್ಲ. ಜನ ತುಂಬ ಇದ್ದಾರೆ. ನೋಡಿ, ಇದು ಇದರ ಹೆಸರು ಮಾತ್ರ ಅಲ್ಲ, ಇದರ ಕ್ವಾಲಿಟಿ ನೋಡಿ, ಇದರ ಬಣ್ಣ ನೋಡಿ, ಇದರ ಅಂದ ನೋಡಿ, ಇದರ ಚಂದ ನೋಡಿ, ಎಲ್ಲವನ್ನೂ ನೋಡಿ ಎಲ್ಲರೂ ತೋರಿಸ್ತಾ ಇದ್ದಾರೆ. ಎಲ್ಲ ಜನ ಉಂಟಾ? ಚಪ್ಪಾಳೆ ತಟ್ಟುತ್ತಾ ಮೇಡಮ್, ನಿಮ್ಮ ಶ್ರೀಯ ಅಡಿಗೆ ಕೋಣಿಯಲ್ಲಿ ಅತ್ಯುತ್ತಮವಾದ ಬಿರಿಯಾನಿ ಮಾಡ್ತಾರೆ. ಬಿರಿಯಾನಿ ಮಾಡಬೇಕಾದ್ರೆ ಬೆಂಕಿ ಬೇಕಲ್ಲ, ಬೆಂಕಿಗೆ ಇದು ಒಗ್ಗುವಂತ ಒಂದು ಸ್ಟವ್. ಹಾಗೆ ಮಹಿಳೆಯರ ಮಾನ ಕಾಪಾಡುವ ಸ್ಟವ್. ಯಾಕೆ ಗೊತ್ತಾ, ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕಿಚನ್ ಅಲ್ಲಿ ಬೆಂಕಿ ಇಟ್ಟು ಅಡಿಗೆ ಮಾಡುವ ಕಾಲ ಹೋಯ್ತು. ಇವಾಗ ಏನಿದ್ರು ಕೂಡ ಕಂಪ್ಯೂಟರೈಸ್ಡ್. ಸೊ ಬಹಳ ಒಳ್ಳೆಯ ಸ್ಟವ್, ನೋಡಿಕೊಳ್ಳಿ ಎಷ್ಟು ಅಂದ ಮತ್ತು ಚೆಂದ, ಬೆಲೆಯಲ್ಲಿಯೂ ಕಡಿತ. ಅದು ನಾನು ಕೊಡ್ತೀನಿ. ಅತ್ಯುತ್ತಮವಾದ ಸ್ಟವ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಬರ್ನಲ್ ಕೂಡ ಇದೆ, ಆದರೆ ಬೆಂಡಿಂಗ್ ಬರ್ನಲ್ ಅಂದ್ರೆ ಕ್ಲೀನ್ ಮಾಡಲಿಕ್ಕೆ ಬಹಳ ಶುದ್ಧವಾದಂತಹ ಸುಲಭವಾಗುವಂತ ಒಂದು ಸ್ಟವ್ ಎಲ್ಲ ಅಂಗಡಿಗಳಲ್ಲಿದೆ, ಎಲ್ಲ ಕಂಪನಿ. ಬಟ್ ಇದು ಸ್ಪೆಷಲ್ ಸ್ಟವ್ ಅಂತ ಹೇಳ್ತಾ ಇದ್ದೇನೆ. ಅಕ್ಕ ಬೇಗ ಬೇಗ ತೆಗೆದು, ಟೈಮ್ ಆಯ್ತು, ಇಡೀ ದಿವಸಕ್ಕೆ ಕುತ್ಕೊಂಡು ಆಗಲ್ಲ. ಲೆನ್ಸ್ ಪ್ರಪಂಚಕ್ಕೆ ನೋಡಿ, ಅದು ತೋರಿಸಿ. ಓಕೆ ನೋಡಿ,
ಇದು ಈ ಸ್ಟವ್ನಲ್ಲಿ ಇದು ಬೇರೆನೆ. ಬೇರೆ ಎಲ್ಲ ಸ್ಟವ್ ಅಲ್ಲಿ ಅಂಟಿಕೊಂಡಿರುತ್ತದೆ, ಕುಗ್ಗಿಕೊಂಡಿರುತ್ತದೆ. ಇದು ಹಾಗಲ್ಲ, ಇದು ವೆರಿ ಕ್ಲೀನ್, ಬ್ಯೂಟಿಫುಲ್, ಅಂದ, ಚಂದ, ಸುಲಭ, ಗ್ಯಾರಂಟಿ ಸಮೇತ ಇದೆ. ಸೊ ಮೇಡಮ್, ಥ್ಯಾಂಕ್ ಯು. ಇವಾಗ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಅತಿಥಿಗಳಿಗೆ ವಂದಿಸುತ್ತಾ ಇನ್ನು ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಡೈರೆಕ್ಟರ್ ಆಗಿರುವಂತಹ ಮೇಡಮ್ ರೋಹಿಣಿ ಮೇಡಮ್ ರೋಹಿಣಿ ಮೇಡಮ್ ಅವರು ನಮ್ಮ ಹಿತವಚನಗಳ ನೀಡಬೇಕಾಗಿದೆ. ಸರ್, ನೀವು ಹೇಳಿದ್ರಿ ನಿಮ್ಮ ಎಲ್ಲ ಸ್ಟಾಫಿಗೂ ನಾನು ಬೈತೀನಿ ಅಂತ. ಸ್ವಲ್ಪ ಐ ಥಿಂಕ್ ಸಾಕಷ್ಟು ಹೆದರ್ಕೊಂಡು ಕೇಳ್ತಾ ಇದ್ದಾರೆ ನಿಮ್ಮ ಮಾತು. ಇಲ್ಲಿದೆ ಈ ಆ್ಯಕ್ಚುಲಿ ಸುಮಾರು ದಿನದಿಂದ ನಾನು ಯಾವುದೇ ಈ ಥರ ಸಂದರ್ಭ ಇವೆಂಟ್ಗಳಿಗೆ ಬಂದಿಲ್ಲ, ಯಾಕಂದರೆ ತುಂಬ ಬ್ಯುಸಿಯಾಗಿ ಉಳಿದಿದ್ದೀನಿ. ಈ ಬೆಳ್ತಂಗಡಿ ಸ್ಟಾರ್ಟಿಂಗಲ್ಲಿ ಬಂದಾಗ ಸುಮಾರು ಜನರ ಜೊತೆ ಬೆರೆತ್ಕೊಂಡೆ. ಅವಾಗ ನೋಡಿದೆ ಆ್ಯಕ್ಚುಲಿ ನಿಮ್ಮ ನನಗೆ ಒಂದು ಏನು ಹಿಡಿಸ್ತಂದ್ರೆ, ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಇಲ್ಲಿ ಇದು ಒಂದು ಏನು ಹಿಡಿಸಿತ್ತಂದ್ರೆ, ಜನ ತುಂಬ ಸೋಷಿಯಲ್ ಆಗಿ ನೀವು ಒಟ್ಟು ಸೇರಿ ತುಂಬ ಚೆನ್ನಾಗಿ ಇರ್ತೀರಾ. ರಿಯಲಿ ನನಗದು ಐ ಕ್ಯಾನ್ ಸಿ ದಟ್. ಆ್ಯಂಡ್ ದೆನ್ ನಿಮ್ಮ ಸುದ್ದಿ ಬಿಡುಗಡೆ ಆಗಲಿ, ನಿಮ್ಮ ಸುದ್ದಿ ನ್ಯೂಸ್ ಆಗಲಿ, ಎಲ್ಲ ನ್ಯೂಸ್ಗೂ ಕೂಡ ಹೇಗೆ ಅಂದರೆ, ಅನ್ಲೈಕ್ ನಮ್ಮ ಕಡೆ ಏನಂದರೆ ಎಲ್ಲ ನ್ಯಾಷನಲ್ ನ್ಯೂಸ್ಗಳು ಅದಕ್ಕೆ ಜಾಸ್ತಿ ಇದೆ ಹೊತ್ತು ಪ್ರಯಾರಿಟಿ, ಲೋಕಲ್ ನ್ಯೂಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಡೋದಿಲ್ಲ. ಬಟ್ ಇಲ್ಲಿ ಹಂಗಲ್ಲ, ಲೋಕಲ್ ನ್ಯೂಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲರಿಗೂ ಮಾಹಿತಿ ಇರುತ್ತೆ. ಒಂದೊಂದು ಸತಿ ನಮ್ಮ ಸ್ಟಾಫ್ ನಮಗೆ ಗೊತ್ತಾಗಕ್ಕೆ ಮುಂಚೆ ಸುದ್ದಿಯವ್ರಿಗೆ ಜಾಸ್ತಿ ಬೇಗ ಗೊತ್ತಾಗೋಗಿರುತ್ತೆ. ಅದು ನಮಗೆ ನಮ್ಮ ಅಲ್ಲಿಂದ ಮಾಹಿತಿ ಹೋಗುತ್ತೆ. ನಮ್ಮ ಎಸ್ ಪಿ ಸರ್ಗೆ ಇದೇನು ನಡೀತದೆ, ನಾನು ಅವಾಗ ಕೇಳಬೇಕು, ಏನು ನಡೀತದೆ, ಏನಪ್ಪ ಆಯ್ತು, ಯಾಕಪ್ಪ ನಂಗೆ ಹೇಳಿಲ್ಲ ಅಂತ ನಾನು ಕೇಳಬೇಕಾಗತ್ತೆ. ಅಂಥ ಪರಿಸ್ಥಿತಿ ಕೂಡ ಬರುತ್ತೆ. ಯಾಕಂದರೆ ಕೆಲವು ಆಕ್ಸಿಡೆಂಟ್ ಆಗಲಿ, ಕೆಲವು ನ್ಯೂಸ್ಗಳಾಗಲಿ ಇಮಿಡಿಯೇಟ್ಲಿ ನಿಮ್ಮವರು ಎಷ್ಟು ಪ್ರಚಲಿತವಾಗಿದೆ ಅಂದರೆ, ನಿಮ್ಮದು ಎಲ್ಲ ನೆಟ್ವರ್ಕ್ ಆಗಿ ಹೇಳ್ದಂಗೆ ಫಸ್ಟ್ ನಿಮಗೆ ಬರುತ್ತೆ ಮಾಹಿತಿ, ಆಮೇಲಿಂದ ನಮಗೊಂದೊಂದು ಸತಿ ಬರುತ್ತೆ. ಕೆಲವು ಸತಿ ನಮಗೆ ಬಂದಿರುತ್ತೆ, ನಾವು ತಡೆದು ನಿಮಗೆ ಕೊಟ್ಟಿರ್ತೀವಿ, ಅಂಥದ್ದು ಇರುತ್ತೆ ಪರಿಸ್ಥಿತಿ. ಬಟ್ ಒಂಥರ ನನಗೆ ಖುಷಿ ಇದೆ. ನಾನು ಇಲ್ಲಿ ಬೆಳ್ತಂಗಡಿಯಲ್ಲಿ ಆಲ್ಮೋಸ್ಟ್ 9 ತಿಂಗಳಾಯಿತು. ಐ ಆಮ್ ಫೀಲಿಂಗ್ ಲೈಕ್ ಒಂಥರ ಸೊಸೈಟಿ, ಒಂದು ಹೇಳ್ತಾರಲ್ಲ, ಒಂದು ಕಾಮನ್ ಸೈಕಿ ಅಂತಾರೆ ಒಂದು ಸೊಸೈಟಿದು, ಅದರ ಜೊತೆ ಮಿಂಗಲ್ ಆಗಿದಂಗೆ ನಂಗೆ ತುಂಬ ಖುಷಿಯಾಗಿ ಆಗ್ತಾ ಇದೆ ನನಗೆ. ಬಟ್ ಇಲ್ಲಿಗೆ ಈ ಅಂಗಡಿ ಒಳಗೆ ಬೆಳಗ್ಗೆ ಬರ್ತಾ ಇದ್ದಾಗ ಅಂದ್ಕೊಂಡೆ, ನನಗೆ ಈ ನಡುವೆ ಜಾಸ್ತಿ ಟೈಮ್ ಇರೋದಿಲ್ಲ. ನಾನು ಫಸ್ಟ್ ಒಂದು ನೋಡಿದಾಗ ಮಿಕ್ಸಿ ಜಾರ್ಗಳು ನೋಡಿದಾಗ, ನಮ್ಮ ಮಿಕ್ಸಿ ಜಾರ್ ಹೊಡೆದಿದೆ, ಬರೀ ಮಿಕ್ಸಿ ಜಾರು ಸಿಗುತ್ತೆ ಇಲ್ಲಿ. ಇಟ್ಸ್ ಸಚ್ ಅ ಕಾಮನ್ ಥಿಂಗ್ ದಟ್ ಎವ್ರಿಬಡಿ ಕಮ್ಸ್ ಇನ್. ಅವ್ರಿಗೆ ಎಲ್ಲರಿಗೂ ಕಲಿತು ಅಂದರೆ ಎಲ್ಲರಿಗೂ ನೆಸಿಟಿ ಇರುವಂಥ ನಿಮ್ಮ ಇದು ಜೊತೆಗೆ ಇಷ್ಟು ನೀವು ಸೋಷಿಯಲ್ ಆಗಿ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಇದು ಮಾಡ್ತಿದ್ದೀರಾ. ಕೈಂಡ್ ಆಫ್ ಐ ಆಮ್ ವೆರಿ ಹ್ಯಾಪಿ and also happy to be a part of these things. Thank you, sir. Thank you. ಹಿತವಚನಗಳು ನೀಡಿದಂತಹ ಮೇಡಮ್ ಇವರಿಗೆ ವಂದನೆಗಳು. ಇವರಿಗೆ ನೆನಪಿನ ಕಾಣಿಕೆಯನ್ನು ನಮ್ಮ ಸಂಸ್ಥೆಯ ಮಾಲೀಕರಾದ ಅಲ್ಫೋನ್ಸ್ ಫ್ರಾಂಕೋ ಸರ್ ಇವರು ನೀಡಬೇಕಾಗಿ. ಯಾವುದು ಕೊಟ್ಟರು ಅದು ಕಡಿಮೆ. ಇದು ರಾಷ್ಟ್ರ ಧ್ವಜ, ಇದು ಧಾರವಾಡದು ಅಧಿಕೃತವಾದದ್ದು. ಬಿಕಾಸ್ ಐ ಆಮ್ ದ ಟ್ರೈನ್ ಟೀಚರ್ ದಿಸ್ ಧ್ವಜ. ಅದರ ಜೊತೆಗೆ ಇದು ಚಿಕ್ಕ ಇದೆ, ಕಾಫಿ ಫಲ ಇದು ಮುಂದೆ ಟೈಮ್ ಇಲ್ಲ. ಇನ್ನು ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಡೈರೆಕ್ಟರ್ ಆದಂತಹ ಪರಮ ಪೂಜ್ಯ ಆದರ್ಶ್ ಜೋಸೆಫ್ ಸರ್ ನಮಗೆ ಹಿತವಚನಗಳನ್ನು ನೀಡಬೇಕು. ಸ್ವಜ ಎಲೆಕ್ಟ್ರಾನಿಕ್ಸ್ ಬೆಳ್ತಂಗಡಿ ಹಾಗೂ ವಿಡಿಯನ್ ಕಂಪನಿ ಇದರ ವತಿಯಿಂದ ಸಂಯುಕ್ತವಾಗಿ ನಡೆಸುವಂತಹ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಜನಸೇವೆಯ ಮನೋಭಾವದಿಂದ ಮಾಡುವಂತಹ ಈ ಒಂದು ಕಾರ್ಯ ಶ್ಲಾಘನೀಯವಾಗಿದೆ. ಆದ್ದರಿಂದ ಸಾರ್ವಜನಿಕರು, ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ
ಮಾಧ್ಯಮದವರೆಲ್ಲರೂ ಬಂದಿದ್ದಾರೆ, ಆ ಮುಖಾಂತರ ಅವರಿಗೆ ತಿಳಿಸಬಹುದು ಎಂಬುದು ನನ್ನ ನಿರೀಕ್ಷೆ. ಸಾರ್ವಜನಿಕರೆಲ್ಲರೂ ಒಂದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಈಗಾಗಲೇ ನಮ್ಮ ಡಾಕ್ಟರ್ ಶಿವಾನಂದರು ಹೇಳಿದರು, ನನಗೆ ಟೂಲ್ಸ್ ಬೇಡ, ನನಗೆ ಮಾಲು ಸಾಕು ಅಂತ, ಪ್ರಾಡಕ್ಟ್ ಸಾಕು ಅಂತ. ನಮಗೆ ಎಲ್ಲರಿಗೂ ಬೇಕಾದದ್ದು ಒಳ್ಳೆಯ ಪ್ರಾಡಕ್ಟ್ ಎಲ್ಲಿ ಸಿಗ್ತದೆ, ಎಲ್ಲಿ ಸರ್ವಿಸ್ ಸಿಗ್ತದೆ, ಅಲ್ಲಿಗೆ ಗ್ರಾಹಕರು ಬರ್ತಾರೆ. ಆ ಒಂದು ಉತ್ತಮ ದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಸೇವೆ, ಸಮಾಜ ಸೇವೆ ಅಂತ ಹೇಳ್ಬಹುದು, ಆ ಒಂದು ಸೇವಾ ಕಾರ್ಯವನ್ನು ಮಾಡಿದಂತಹ ಸೋಜಾ ಎಲೆಕ್ಟ್ರಾನಿಕ್ಸ್ ಅವರ ಶ್ರೀ ಅಲ್ಫೋನ್ಸ್ ಫ್ರಾಂಕೋ ಅವರಿಗೆ ಅಭಿನಂದನೆಗಳು. ಹೆಸರು ತಪ್ಪಬಾರದು ಅಂತ ಹೇಳಿದ್ದಾರೆ ನಾವು ಮೊದಲೇ. ಅಲ್ಫೋನ್ಸ್ ಫ್ರಾಂಕೋ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಆದೇಶಿಸುತ್ತಾ ದೇವರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ನಾನು ಮಗದೊಮ್ಮೆ ಶುಭಾಶಯವನ್ನು. ಇಷ್ಟು ವಚನಗಳನ್ನು ಹೇಳಿದಂತಹ ಸೋದರ್ ಇವರಿಗೆ ನಮ್ಮ ಪರ ವಂದನೆಗಳು. ಇದೀಗ ಏರಿಯಾ ಫೀಲ್ಡ್ ಆಫೀಸರ್ ಆಗಿರುವಂತಹ ಲಿಖಿತ್ ಇವರು ಮೀಡಿಯಂ ಪ್ರಾಡಕ್ಟ್ ಬಗ್ಗೆ ನಮಗೆ ಒಂದೆರಡು ಮಾಹಿತಿಯನ್ನು ನೀಡಬೇಕಾಗಿ ನಡೆದಿರುವ ಎಲ್ಲರಿಗೂ ನನ್ನದು ನಮಸ್ಕಾರಗಳು. ನಾನು ಲಿಖಿತ್ ಅಂತ, ಮಾಯಾ ಅಪ್ಲಯನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ದು ಮಾಯಾ ಅಪ್ಲಯನ್ಸ್ ಬಂದು 1978ರಲ್ಲಿ ಸ್ಟಾರ್ಟ್ ಆಯಿತು. ಪ್ರೀತಿ ಅಂತ ಕಂಪನಿಯಿಂದ ಸ್ಟಾರ್ಟ್ ಆಯಿತು. ಸತತ 34 ವರ್ಷಗಳ ಕಾಲ ಪ್ರೀತಿ ಕಂಪನಿಯನ್ನು ನೆರವೇರಿಸ್ತಾ ಬಂದಿದೆ. 2012ರಲ್ಲಿ ಪ್ರೀತಿಯನ್ನು ಫಿಲಿಪ್ಸ್ನವರೊಟ್ಟಿಗೆ ಮರ್ಜ್ ಮಾಡಿದೆ. ತದನಂತರ 3 ವರ್ಷದ ನಂತರ 2015ರಲ್ಲಿ ವಿಡಿಎಂ ಅಂತ ಕಂಪನಿಯನ್ನು ಸ್ಟಾರ್ಟ್ ಮಾಡಿದೆ. ಈ ಕಂಪನಿಯಲ್ಲಿ ಪ್ರಾಡಕ್ಟಲ್ಲಿ ಹಾಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಹಾಗೂ ನಮ್ಮದು ಸರ್ವಿಸಲ್ಲಿ ಯಾವುದೇ ರೀತಿಯ ಡಿಲೇ ಆಗುವುದಿಲ್ಲ. ಕೆಲವು ಕಂಪನಿಯಲ್ಲಿ ಸ್ಪೇರ್ ಬರಲಿಕ್ಕೆ 1 ವಾರ ಆಗ್ತದೆ, 2 ವಾರ ಆಗ್ತದೆ, ಆದಂತರ ಯಾವುದು ಬರುವುದಿಲ್ಲ. ನಮ್ಮದು 1 ಡೇಸ್ 2 ಡೇಸಲ್ಲಿ ಎಲ್ಲ ಕ್ಲಿಯರ್ ಆಗಿ ಬಿಡ್ತದೆ. ಮೊದಲಿನಿಂದಲೂ ನಮಗೆ ಸೋಜಾ ಎಲೆಕ್ಟ್ರಾನಿಕ್ಸ್ನವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದಗಳು. ಮಧ್ಯದಲ್ಲಿ MC ಗೆ ನಾನು ನಿರ್ಧಾರ ಮಾಡ್ತಾ ಇದ್ದೇನೆ. ನಾನು ಅವಾಗ ನನ್ನ ಬಹಳ ಆತ್ಮೀಯರು ನನ್ನ ಜೊತೆಗೇ ಇದ್ದಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ, ಅದು ಅಚ್ಚು ಮುಂಡಾಜಿ ಅವರ ಕಾವ್ಯನಾಮ, ಆದರೆ ಅಶ್ರಫ್ ಅಂತೇಳಿ. ಅವರು ಇವಾಗ ಸಂಜೆ ವಿಜಯ್, ನನಗೆ ಅದು ಹೆಸರೇ ಬರಲ್ಲ, ಯಾಕಂದ್ರೆ ನಾನು ಓದಲ್ಲ ಅದು, ಬಟ್ ನೋಡ್ತಾ ಇರ್ತೇನೆ. ವಿಜಯಕಿರಣ ಪತ್ರಿಕೆಯಲ್ಲಿ ವರದಿ ಮಾಡ್ತಾ ಇರ್ತಾರೆ. ಒಳ್ಳೆಯ ಮಾತುಗಾರ, ಒಳ್ಳೆಯ MC, ಎಲ್ಲವೂ ಹೌದು. ನಿಮ್ಮಿಂದ 2 ಹಿತ ನೋಡಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನಮ್ಮ ಆತ್ಮೀಯ ಮಿತ್ರರು ಹಾಗೂ ಬೆಳ್ತಂಗಡಿ ತಾಲೂಕಿನ ಯಶಸ್ವಿ ಉದ್ಯಮಿ ಹಾಗೂ ಶಿಕ್ಷಕರು ಆಗಿರುವ ಅಲ್ಫೋನ್ಸ್ ಫ್ರಾಂಕೋ ಅವರೇ ಹಾಗೂ ನಮ್ಮ ಸಹೋದ್ಯೋಗಿಗಳೇ ಮತ್ತು ಎಲ್ಲ ಈ ಸಂಸ್ಥೆಯ ಸಾಧನೆಗಳೇ. ಸೋಜಾ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಡಿವೈಸ್ ಮೇಡಮ್ ಇರುವಾಗಲೇ ನಾನು ಹೇಳ್ಬೇಕು ಅಂತ ಇದ್ದೆ. ಈ ಸಂಸ್ಥೆ 31 ವರ್ಷ ಆಯಿತು ಆರಂಭ ಆಗಿ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಸರ್ವಧರ್ಮೀಯ ಪ್ರಾರ್ಥನೆ ನಡೀತದೆ, ಅದು ವಿಶೇಷ. ಫಾದರ್ ಅವರಿಗೂ ಕೂಡ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. 3 ಧರ್ಮದ ಧರ್ಮಗ್ರಂಥವನ್ನು ಅಲ್ಲಿ ಇಟ್ಟಿದ್ದಾರೆ. ಅವರ ಕಚೇರಿಯಲ್ಲಿ ನಾವು ಬೆಳಿಗ್ಗೆ ಆಗ ರಿಫ್ರೆಶ್ಗೆ ಕೂತ್ಕೊಂಡ ಜಾಗದಲ್ಲಿ ಎಲ್ಲ ಸಿಬ್ಬಂದಿಗಳು ಬಂದು ಆರಂಭದಲ್ಲಿ ಮಾಡುವ ಕೆಲಸ 3 ಧರ್ಮದ, ಅದರಲ್ಲಿ ಕುರಾನನ್ನು ಒಬ್ಬ ಹಿಂದೂವಿಂದ ಅಲ್ಲಿ ವಾಚನ ಮಾಡಿಸ್ತಾರೆ. ಬೈಬಲನ್ನು ಮತ್ತೊಬ್ಬರು ಯಾವುದೋ ಒಂದು ಮುಸ್ಲಿಂ ಧರ್ಮದವರಿಂದ ವಾಚನ ಮಾಡಿಸ್ತಾರೆ. ಅದೇ ರೀತಿ ಭಗವದ್ಗೀತೆಯನ್ನು ಮತ್ತೊಬ್ಬರು ಕ್ರಿಶ್ಚಿಯನ್ ಅವರಿಂದ ವಾಚನ ಮಾಡಿಸ್ತಾರೆ. ಇದೊಂದು ವಿಶೇಷವಾದಂಥ ಒಂದು ವಿಶೇಷ ಇಲ್ಲಿ ನಡೀತಾ ಇದೆ. ಅದರಿಂದಾಗಿ ಈ ಒಂದು ಯಜ್ಞವನ್ನು ನೀವು 31 ವರ್ಷಗಳಿಂದ ಪಾಲಿಸ್ತಾ ಬಂದಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಈ ಸಂಸ್ಥೆಗೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಗ್ರಾಹಕರು ಎಲ್ಲ ಧರ್ಮೀಯರು ಇದ್ದಾರೆ. ಅದರಿಂದಾಗಿ ಎಲ್ಲ ಧರ್ಮದವರನ್ನು ಅವರು ಸೇರಿಸಿಕೊಂಡೇ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ವರ್ಷ ಕೂಡ ಅವರ ಸಂಸ್ಥೆ ಈ 31 ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂಥ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಹಿರಿಯ ಎಲೆಕ್ಟ್ರಾನಿಕ್ಸ್ ಮಳಿಗೆ ಇದು. ಇಲ್ಲಿ ಒಂದು ವಿಡಿಯೋ ಕಂಪನಿಯ ಒಂದು ಐಟಮನ್ನು ಇಲ್ಲೇ ರಿಲೀಸ್ ಮಾಡ್ತಾರೆ ಅಂತ ಹೇಳಿದರೆ ಆ ಕಂಪನಿ ಅವರು ಎಷ್ಟು ಸಪೋರ್ಟ್ ಮಾಡಿರ್ಬೋದು ಮತ್ತು ಆ ಕಂಪನಿ ಅವ್ರ ಜೊತೆ ಯಾವ ರೀತಿ ನಂಟನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಇವತ್ತು ಈ ಒಂದು ಸಂಸ್ಥೆಯಿಂದ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಹಕರಿಗೆ ಒಳ್ಳೆ ಸೇವೆ ದೊರೆಯಲಿ ಅಂತ ನಾನು ಆಶಿಸ್ತೇನೆ. ಇವತ್ತು ಕಂಪನಿಗಳು ಮಾರಾಟ ಮಾಡಲಿಕ್ಕೆ ತುಂಬ ಐಟಮ್ಗಳನ್ನು ರಿಲೀಸ್ ಮಾಡ್ತವೆ, ಆದರೆ ಯಾರು ಕೂಡ ಸರ್ವಿಸ್ ಕೊಡೋದಿಲ್ಲ. ಎಲ್ಲರದ್ದು ಪ್ರಾಬ್ಲಮ್ ಇದೊಂದೇ, ಸರ್ವಿಸ್ ಕೊಡೋದಿಲ್ಲ. ನಾವೆಲ್ಲ ಅನೇಕ ವಸ್ತುಗಳನ್ನು ಪ್ರೀತಿ ಐಟಮ್ಸ್ಗಳು ನಮ್ಮಲ್ಲಿ ಇದೆ. ಮತ್ತು ಒನಿಡಾ ನಾವೆಲ್ಲ ಸೋಜಾದಿಂದ ಖರೀದಿ ಮಾಡುವಂಥದ್ದು. ಸ್ವಲ್ಪ ಮಧ್ಯದಲ್ಲಿ ನಾವು ಬೇರೆ ಸ್ವಲ್ಪ ಆಚೆ ಈಚೆ ಮಾಡಿದ್ದೇವೆ, ಸ್ವಲ್ಪ ಬೇಸರ ಇದೆ ಅವರಿಗೆ. ಅದನ್ನು ಮತ್ತೆ ನಾವು ಸೋಜಾವನ್ನು ಬಿಟ್ಟು ಹೋಗೋದಿಲ್ಲ ಸರ್, ಮತ್ತೆ ಬರೋದು ನಿಮ್ಮ ಹತ್ರವೇ, ಏನಿದ್ರು ನಿಮ್ಮ ಹತ್ರವೇ ಬರಬೇಕಾಗ್ತದೆ. ಅದರಿಂದಾಗಿ ವ್ಯವಹಾರ ಅಲ್ಲದಿದ್ದರೂ ಕೂಡ ಆತ್ಮೀಯ ಮಿತ್ರತ್ವ ನಮಗಿದೆ, ನಿತ್ಯ ನಿರಂತರ ನಮಗೆ ಸಂಪರ್ಕದಲ್ಲಿರುವವರು. ಅದರಿಂದಾಗಿ ಸಂಸ್ಥೆಯ ಮೂಲಕ ಎಲ್ಲ ಕಂಪನಿಯ ಐಟಮ್ಗಳಿಗೂ ಕೂಡ ಒಳ್ಳೆಯ ಸೇವೆ
ದೊರೀತಾ ಇದೆ ಈಗಾಗಲೇ, ಅದು ಮತ್ತೆ ಮುಂದುವರಿಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತೊಮ್ಮೆ ಎಲ್ಲ ಹೊಸ ಸಿಬ್ಬಂದಿಗಳಿಗೆ, ಹಳೆ ಸಿಬ್ಬಂದಿಗಳಿಗೆ, ಈ ಸಂಸ್ಥೆ ಲ್ಯಾನ್ಸಿ ಅವರು ಸುದೀರ್ಘ ವರ್ಷಗಳಿಂದ 17 ವರ್ಷಗಳಿಂದ ಇಲ್ಲಿ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರಾಗಿ, ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಸಬರು ಇದ್ದಾರೆ, ಹಳಬರು ಇದ್ದಾರೆ, ಎಲ್ಲರೂ ಜೊತೆ ಸೇರಿಸಿಕೊಂಡು ಸಂಸ್ಥೆ ಒಳ್ಳೆ ಬೆಳೀಲಿ. ಕೆನರಾ ಬ್ಯಾಂಕಿನವರು ಕೂಡ ಇದ್ದಾರೆ, ನಾವು ಕೂಡ ಕೆನರಾ ಬ್ಯಾಂಕಿನ ಗ್ರಾಹಕರೇ. ಎಲ್ಲ ಸಂಸ್ಥೆ ನಮ್ಮ ಡಾಕ್ಟರ್ ಶಿವಾನಂದ್ ಅವರ ಬಗ್ಗೆ ನಾನು ಹೇಳಬೇಕು. ನಾನು 13 ವರ್ಷಗಳ ಕಾಲ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ಕೂಡ ಅದರ ಭಾಗವಾಗಿ ಮುಂದುವರಿತಾ ಇದ್ದೇವೆ. ಬಹಳ ಸಂತೋಷ ಆಗಿದೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿರುವಂಥದ್ದು. ಆದರ್ಶ ಅವರನ್ನು ಭೇಟಿ ಮಾಡಿರಲಿಲ್ಲ ವೈಯಕ್ತಿಕವಾಗಿ, DKDRDCಗೆ ಅವ್ರು ಬಂದಿದ್ದಾರೆ. ನಾವು ಮಾನವ ಹಕ್ಕುಗಳ ಒಂದು ಸಮಿತಿಯಿಂದ ಅವರ DKDR ಸಂಸ್ಥೆಗೆ ನಾವು ಒಂದು ಪ್ರಶಸ್ತಿಯನ್ನು ಕೂಡ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ನ್ಯಾಯಾಧೀಶರ ಸಮ್ಮುಖದಲ್ಲಿ ನೀಡಿದ್ದೆವು. ಅದನ್ನು ಕೂಡ ಈ ಸಂದರ್ಭ ನೆನಪಿಸ್ತೇನೆ. ನಾನು ಹ್ಯೂಮನ್ ರೈಟ್ಸ್ನ ಬೆಳ್ತಂಗಡಿ ತಾಲೂಕು ಸಮಿತಿಯ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೇನೆ. ಆ ಸಂದರ್ಭವನ್ನು ಕೂಡ ನೆನಪಿಸ್ಕೊಳ್ತೇನೆ. ಮತ್ತು ನಿಮ್ಮೆಲ್ಲರ ಸಂಬಂಧಗಳು ಈ ರೀತಿಯಾಗಿ ಮತ್ತೆ ಮತ್ತೆ ಮುಂದುವರಿತಾ ಹೋಗಲಿ, ಈ ಸಂಸ್ಥೆ ಕೂಡ ಬೆಳೀಲಿ ಮತ್ತು ಈ ತಾಲೂಕಿಗೆ ಇದರ ಪ್ರಯೋಜನ ಮತ್ತಷ್ಟು ದೊರೆಯಲಿ ಅಂತೇಳಿ ಆಶಿಸ್ತೇನೆ. ನಮಸ್ಕಾರ. ಸಂಸ್ಥೆಯ ಸ್ಥಾಪಕರಾದಂತಹ ಅಲ್ಫೋನ್ಸ ಸರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ, ನನ್ನ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಈ ಒಂದು ಮಳಿಗೆಗೆ ನಾನು ಫಸ್ಟ್ ಟೈಮ್ ಆಗಿರ್ತದೆ ಬಂದಿರುವಂಥದ್ದು. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಎಷ್ಟೋ ಈವೆಂಟ್ ಅಲ್ಲಿ ಗೆಸ್ಟ್ ಆಗಿ ಪಾಲ್ಗೊಂಡಿದ್ದೇನೆ. ಇದೇನೋ ಒಂದು ಸ್ಪೆಷಲ್ ಅಂತ ಅನಿಸ್ತಾ ಉಂಟು ನನಗೆ. ಇಲ್ಲಿ ವಿಡಿಎಂ ಕಂಪನಿಯ ವಿಡಿಎಂ ಬ್ರ್ಯಾಂಡ್ ಆಗಿರುವಂತಹ ಐಟಮ್ಸ್ ಎಲ್ಲ ಬಿಡುಗಡೆ ಮಾಡಿರುವಂತಹ ಶೈಲಿ ಏನಿದೆಯೋ, ಅದೇ ರೀತಿ ಇಲ್ಲಿ ನಾನು ನೋಡ್ತಾ ಇರುವ ಹಾಗೆ ನಮ್ಮ ಇಲ್ಲಿ ಸ್ಟಾಫ್ಗಳು ಏನೋ ಒಂದು ಸ್ಪೆಷಲ್ ಅಂತ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ಕೆಲವರ ಮನಸ್ಸಲ್ಲಿ ಇರ್ಬೋದು, ಸ್ಟಾಫ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓನರ್ ಇದ್ದು ಭಯದಿಂದ ಅಂತೇಳಿ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಸ್ಟಾಫ್ಗಳಿಗೆ ಭಯದಿಂದ ಅಲ್ಲ, ನೀವು ಖಂಡಿತವಾಗಿ ಅವರನ್ನ ಗೌರವಿಸುವುದರಿಂದಾಗಿದೆ ಈ ರೀತಿ ನೀವು ಕೆಲಸ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಫೋನ್ಸ ಸರ್ ಏನು ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತು. ಅವರು ತುಂಬಾ ಮುಗ್ಧ ಸ್ವಭಾವದವರು, ಒಂದು ಒಳ್ಳೆಯ ಮಾನವೀಯತೆ ಇರುವಂತಹ ವ್ಯಕ್ತಿತ್ವ ಅವರದ್ದು. ನಾನು ಯಾವಾಗ್ಲೂ ಅವರನ್ನ ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ, ಮಾತನಾಡ್ತಾ ಇರ್ತೇನೆ. ನಂಗೆ ಏನೋ ಒಂದು ಒಳ್ಳೆಯ ಗೌರವ ಉಂಟು ಅವರ ಮೇಲೆ. ನಮ್ಮ ಪಕ್ಷದಲ್ಲಿಯೂ ಕೂಡ ಹಾಗೇನೆ, ಅವರು ಏನು ಒಂದು ಟೈಮಿಗೆ ತುಂಬಾ ಏನು ಬೆಲೆ ಕೊಡುವಂತಹ ವ್ಯಕ್ತಿ. ಟೈಮ್ ಅಂತ ಹೇಳಿದ್ರೆ ತುಂಬಾ ಪ್ರೀಶಿಯಸ್ ಅಲ್ವಾ. ಒಂದು ನಿಮಿಷದಲ್ಲಿ ಏನೂ ಸಂಭವಿಸಬಹುದು, ಎಷ್ಟು ಒಳ್ಳೆ ಕೆಲಸವಾಗ್ಬೋದು, ಎಷ್ಟು ಕೆಟ್ಟ ಕೆಲಸವಾಗ್ಬೋದು. ಆದ್ರೆ ಆ ಟೈಮಿಗೆ ಬೆಲೆ ಕೊಡುವುದು ಅದು ಎಲ್ರಿಗೂ ಸಾಧ್ಯ ಇಲ್ಲ. ಆ ಟೈಮ್ ಅನ್ನ ಫಾಲೋ ಮಾಡ್ಲಿಕ್ಕೆ ಅದರಲ್ಲಿ ನಂಬರ್ 1 ಅಂತ ಹೇಳ್ತೇನೆ ನಮ್ಮ ಅಲ್ಫೋನ್ಸ ಸರ್ ಅವರು. ಸರ್ ಇದು ಇನ್ನೊಂದು ಬ್ರಾಂಚ್ ಏನಿದೆಯೋ ನಾವು ಓಪನ್ ಆಗ್ತದೆ ಅಂತ ಹೇಳಿದ್ರು, ಅದು ಆದಷ್ಟು ಬೇಗ ಓಪನ್ ಆಗ್ಬೇಕು. ಅದೇ ರೀತಿ ಬೆಳ್ತಂಗಡಿಯ ಏನು ಪರಿಸರದಲ್ಲಿರುವಂತಹ ಗ್ರಾಹಕರಿಗೆ ಒಂದು ಹೊಸ ಸಿಹಿ ಸುದ್ದಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡುವ ಮೂಲಕ. ಅದರ ಸದುಪಯೋಗವನ್ನ ಈ ಬೆಳ್ತಂಗಡಿಯ ಏನು ಗ್ರಾಹಕರು ಸದುಪಯೋಗವನ್ನ ಪಡೆದುಕೊಳ್ಬೇಕಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಮಳಿಗೆ ಆದಷ್ಟು ಬೇಗ ಲಾಂಚ್ ಆಗಿ ಸರ್ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಎಲ್ಲಾ ರೀತಿಯಲ್ಲೂ ಗ್ರಾಹಕರಿಗೆ ಸರ್ ಇಂದ ಉತ್ತಮ ಏನು ಸರ್ವಿಸ್ ಅನ್ನು ನೀಡಲಿಕ್ಕೆ ಸಾಧ್ಯವಾಗ್ಬೇಕಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಸಂಸ್ಥೆಯ ಪರವಾಗಿ ಸರ್ ಬಗ್ಗೆ ಸವಿವರವಾಗಿ ಮಾಹಿತಿ ನೀಡಿದಂತಹ ಮೇಡಮ್ ತಮಗೆ ವಂದನೆಗಳು. ನೀವು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ರಾಜಶೇಖರ್ ಸರ್ ಅವರು ನುಡಿಗಳನ್ನು ನೀಡಬೇಕು. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ವೇದಿಕೆ ಮೇಲೆ ಆಗಿರುವಂಥ ಎಲ್ಲ ಗಣ್ಯರಿಗೆ, ನನ್ನ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಸರ್, ನೀವೊಂದು ಮಾತು ಹೇಳಿದ್ವಿ, ಇವತ್ತು ಈ ಫಂಕ್ಷನ್ಗೆ ನಾನು ಬರಲಿಲ್ಲ ಅಂದ್ರೆ ನನ್ನ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡ್ತೀನಿ, ಅದಕ್ಕೆ ಭಯ ಬಿದ್ದು ನಾನು ಇಲ್ಲಿ ಬಂದಿದ್ದೀನಿ ಅಂತ. ಖಂಡಿತ ಅದು ತಪ್ಪು. ಸರ್, ಇಲ್ಲಿ ನಾನು ಬಂದಿರೋದು ನಿಮ್ಮ ಮೇಲೆ ಪ್ರೀತಿಯಿಂದ. ನನಗೆ ನಿಮ್ಮ ಪರಿಚಯ ತುಂಬಾ ಕಡಿಮೆ ಇರುವುದು, ಬಟ್ ಆದರೂ ಈ ಸಮಯದಲ್ಲಿ ನಾನು ನಿಮ್ಮಲ್ಲಿ ಗಮನಿಸಿದ್ದೇನೆ ಅಂದ್ರೆ ನೀವು ಸಮಯಕ್ಕೆ ಕೊಡುವ ಗೌರವ, ನಿಮ್ಮ ಡಿಸಿಪ್ಲಿನ್, ಇದಕ್ಕೆಲ್ಲ ಮರ್ಯಾದೆ ಕೊಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಮತ್ತೆ ಒಂದು ಕಂಪನಿ ನಿಮ್ಮ ಅಂಗಡಿಗೆ ಬಂದು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡುತ್ತಂದ್ರೆ ದ ರೆಪ್ಯುಟೇಷನ್ ವಾಟ್ ಯು ಗಾಟ್ ದಟ್ ಇಟ್ ವಿಲ್ ಟೆಲ್ ಯು ಅಬೌಟ್ ಯು. ಇಲ್ಲ ಕರ್ನಾಟಕ ಅಂದ್ರೆ ಸ್ಟ್ಯಾಂಡರ್ಡ್ ಪೇಪರ್ ಕನ್ನಡ ಬರಲ್ಲ ಅಷ್ಟೇ. ದ ಪ್ರಾಡಕ್ಟ್ ವಿಚ್ ಈಸ್ ಲಾಂಚಿಂಗ್, ಇಟ್ ಈಸ್ ಗೋಯಿಂಗ್ ಟು ಲಾಂಚ್ ಟುಡೇ. ಲೆಟ್ ಇಟ್ ಬಿ ಹ್ಯೂಜ್ ಸಕ್ಸಸ್ ಟುಡೇ ಅಂಡ್ ಐ ಕ್ಲೋಸ್ ಮೈ ವರ್ಡ್ಸ್. ಥ್ಯಾಂಕ್ ಯು. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಶಿವಾನಂದ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ.
ಈ ಒಂದು ಒಳ್ಳೆಯ ಕಾರ್ಯಕ್ರಮ. ಫ್ರಾಂಕ್ನವರು ಮಾಡಿದ ಈ ಕಾರ್ಯಕ್ರಮದಲ್ಲಿ ಸಮಯ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಸರಿಯಾಗಿ ಮುಂದೆ ಬಹಳ ಮುಖ್ಯ. ಸಮಯಕ್ಕೆ ಕೊಡುವುದು ನಮ್ಮ ಮೋಹನ ಅವರು ತಗೊಂಡಿದೆ. ಅನಂತರ ತುಂಬ ಜನ ಬಹಳ ಕಡಿಮೆ. ಪತ್ರಿಕೆ ಕೂಡ ಸಮಯಕ್ಕೆ ಪ್ರಿಂಟ್ ಆಗಬೇಕು, ಸಮಯಕ್ಕೆ ವಿಧಾನ ಆಗುತ್ತೆ. ಈ ಕಾಲಕ್ಕೆ ನೀವು ಮೊದಲು ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಂದವರಿಗೆ ಮತ್ತು ಕಾರ್ಯಕ್ರಮ ಮಾಡಿದ್ದೀವಿ, ಬಹಳ ಮುಖ್ಯ ಅಂತ. ಒಂದು 31 ವರ್ಷದ ಇದ್ದೀವಿ ಪತ್ರಿಕೆ. ನಮ್ಮದು ಈ ಕಡೆ 40 ವರ್ಷ ಆಗ್ತಾ ಬಂದು ಬೆಳ್ತಾ ಇದೆ. ನಾನು ನೀವು ಪ್ರಾರಂಭದಲ್ಲಿ ನಾವಿದ್ದೀವಿ, ಪತ್ರಿಕೆ ಬೆಳೀತಾ ಇದೆ, ನೀವು ಸಹ ಬೆಳೀತಿದ್ದೀವಿ. ನೀವು ಬೆಳೆಯುವ ಮೂಲಕ ಪತ್ರಿಕೆಯನ್ನು ಸಹ ಬೆಳೆಸಿದ್ದೀವಿ. ನಮಗೆ ನೀವು ಸುದ್ದಿಯಲ್ಲಿ ಇರುವುದು, ನೀವು ಸುದ್ದಿಯಲ್ಲಿ ಇಲ್ಲದೆ ಪತ್ರಿಕೆ ಹಾಕಿದ್ದೀವಿ. ಫಾದರ್ ಹೇಳಿ ನಾನು ಅಲ್ಲಿದ್ದೆ, ಸುಳ್ಳದಲ್ಲಿದ್ದೆ, ಇವತ್ತಿಲ್ಲಿ ಬಂದೆ. ನೀವೇನು ಕೆಲಸ ಮಾಡ್ತೀರಾ ಅದರಿಂದ ಬೆಳಿತೇವೆ. ನಿಮ್ಮ ಸಾಧನೆಯಿಂದ ನೀವು ಬೆಳಿತೀವಿ, ನಾವು ಬೆಳಿತೇವೆ. ನಾವು ಪ್ರೋತ್ಸಾಹ, ಯಾರು ಬೆಳೀತಾರೋ ಅವ್ರಿಗೆ ನಾವು ಪ್ರೋತ್ಸಾಹ ಇದೆ, ಯಾರು ಚೆನ್ನಾಗಿ ಬೆಳೀತಾರೋ ಅವ್ರಿಗೆ ಇನ್ನೂ ಪ್ರೋತ್ಸಾಹ. ಅದರಿಂದ ನಿಮ್ಮ ಬಗ್ಗೆ ಅಭಿನಂದನೆ. ನಮ್ಗೆ 2 ಕಾರಣ ಇದೆ. 31 ಚೆನ್ನಾಗಿ ಬೆಳಿತೀವಿ, ಸಂಸ್ಥೆಯನ್ನು ಬೆಳೆಸಿದ್ದೀವಿ, ಮತ್ತು ಹೊಸ ಉತ್ಪನ್ನ ಮಾಡ್ತೀವಿ. ಹಾಗೆ ಒಂದು ಸಾಮಾಜಿಕ ಚಿಂತನೆ ಕರೆದಿದ್ದೀವಿ. ನೀವು ಒಂದು ಮಾಸ್ಟರ್ ಆಗಿ ಕೆಲಸ ಮಾಡ್ಬೋದು. ನಾನು ಮಾಸ್ಟರ್ ಕೇಳಿ ಮಾಸ್ಟರ್ ಆದಕ್ಕೆ ಬೇಗ ಸಮಯಕ್ಕೆ ಸರಿ ಪ್ರಾರಂಭ ಮಾಡ್ತೇವೆ. ಮಾಸ್ಟರ್ ಆದವರು ಭಾರತ ಸ್ಕೌಟ್ನಲ್ಲಿ ಅಲ್ವಾ, ಭಾರತದಲ್ಲಿ ಮಾಡಿದವರು. ಹಾಗೆ ಬೇರೆ ರಾಜ್ಯದ ಇದರಲ್ಲಿ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಇವರು. ಈ ಎಲ್ಲ ಕಾರ್ಯಗಳಿದ್ದಕ್ಕೂ ಪುನಃ ಸಂಸ್ಥೆ ಕಟ್ಟಲು ಬಹಳ ಕಷ್ಟ. ಈ ಸಮಾಜದಲ್ಲಿ ಎಷ್ಟೇ ಹೊರಗಿರ್ತೀರ, ಸಂಸ್ಥೆ ಕಟ್ಟಿಗೆ ಸಮಯ ಸಿಗುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಒತ್ತಡ ಜಾಸ್ತಿ ಇತ್ತು. ಅದು ಇದ್ದಾಗ ಎಷ್ಟೋ ಸತಿ ನಾವು ಇಲ್ಲೇ ಬಿಡ್ತೇಬೇಕಂದ್ರೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಕೊಡ್ಲಿಕ್ಕೆ ಆಗೋದು, ಇದಕ್ಕೂ ಕೊಡ್ಲಿಕ್ಕೆ ಆಗೋದು. ಅದರಿಂದ ಒಂದು ನಿಮ್ಮ ಸಮಯವನ್ನು ಬಿಸಿನೆಸ್ ಕೊಡ್ತಾ ಇದ್ದೀನಿ. ಅದು ಬಹಳ ಸತ್ಯ ಸೇವೆ ಬಗ್ಗೆ ನಾನು ಹೇಳಿದ್ದೇನೆ. ನೀವು ನಮ್ಗೆ ಇಷ್ಟು ಹತ್ರ ಅಂತ ಹೇಳಿದ್ರೆ ನಮ್ಮ ಅದನ್ನು ಹೇಳಿಕೊಡ್ಲಿಲ್ಲ ಅವರು, ನಾನು ಹೇಳ್ಕೊಡ್ತೀನಿ. ನನಗೆ ದಲಿತರ ಒಂದು ಪಟ್ಟಣದಲ್ಲಿ ಗಲಾಟೆ ಪತ್ರಿಕೆ ಮುಖ್ಯವಾಗಿ ಹೋರಾಟ ಆ ಟೈಮ್ನಲ್ಲಿ ಆಲ್ಫೋನ್ಸ್ ಪ್ರಾಪರ್ ನಮ್ಮ ಇಡೀ ವಿದ್ಯಾರ್ಥಿಗಳು ಈಗ ಮುಂದಾಟಿಯಲ್ಲಿದ್ದು ಮಡಲ್ತಿಯವರೆಗೆ ನಮ್ಮ ಗೊತ್ತಿದ್ದು ಆ ಹೋರಾಟದಲ್ಲಿ ನಮ್ಮ ಬೇಟೆಗಳು ಹೋರಾಟವನ್ನು ಗೆಲ್ತಿದ್ದಾರೆ. ಹಾಗೆ ನಮ್ಮ ತುಂಬ ದೊಡ್ಡ ಇದೆ, ನಮಗೆ ಸಂತೋಷ ಕೊಟ್ಟಿದ್ದಾರೆ. ನಮ್ಮ ಈಗ ಬೇರೆ ಪತ್ರಿಕೆ ತುಂಬ ಜನ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಅವರೆಲ್ಲರಲ್ಲಿ ಹೋದ್ರು ಒಂದು ಭಾಳ ಪ್ರಮುಖ ಪಾತ್ರ. ಅವ್ರ ಬಿಸಿನೆಸ್ ಅವ್ರ ಬಗ್ಗೆ ಹಿಂದೆ ಇರ್ತಾರೆ. ನಮ್ಮವ್ರು ಬಿಡಿ ಇದೇ ಇದ್ದು ಇದ್ದಕ್ಕೆ ಹೋಗಿ ಹಿಂದೆ ಇರ್ತಾರೆ. ಯಾಕಂದ್ರೆ ಓಟ್ ಇದ್ರೆ ಹಾಕಿಕೊಡಬೇಕು. ಆದರೆ ಅಲ್ಫೋನ್ಸರಿ ಇವತ್ತಿನ ಒಂದು ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತಾರೆ. ಈಗ ಅವಕಾಶ ಕರೆದಾಗ ಪತ್ರಿಕೆ ನಾನು ಬರ್ತಿರ್ತೇನೆ. ಯಾಕಂದ್ರೆ ನೀವು ಕರೆದಾಗ ಬರೋದಿಲ್ಲ ಅಂತ ಹೇಳೋದಿಲ್ಲ, ನಾವು ಕರೆದಾಗ ನೀವು ಬಂದಿದ್ದೀವಿ. ನಮ್ಮ ಕಷ್ಟದಲ್ಲಿ ಕೈ ಜೋಡಿಸ್ತೀವಿ. ನಿಮ್ಮ ಪ್ರೀತಿಯಲ್ಲಿ ಕೈ ಜೋಡಿಸೋದ್ರಿಗೆ ಕಷ್ಟಕ್ಕೆ ಪ್ರೀತಿಯಲ್ಲಿ ಅದು ಕೈ ಜೋಡಿಸ್ಬೇಕಲ್ಲ. ಈ ಪ್ರೀತಿಯಿಂದ ಕರೆದೋಗಿದ್ದೆ ಹಾಗೆಲ್ಲ ಪ್ರೀತಿ ಕಲಿತಕ್ಕೆ ನಮಗೆ ಒಂದು ಮಾತ್ರ ಇವತ್ತು ನಾನು ನೋಡಿ ನಿಮ್ಮ ಈ ಇದನ್ನು ಉದ್ಘಾಟನೆ ಇದರಲ್ಲಿ ಜಾಯ್ ಆಫ್ ಕುಕಿಂಗ್ ಅಂತ ನೋಡಿ ಚೆನ್ನೈ ಬಂದು ನಾವು ಕಲಿಯುತ್ತೇವೆ. ಇದನ್ನು ಓದಿಲ್ಲ ಅದರಲ್ಲಿ ಅದು ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಯ್ ಆಫ್ ಕುಕಿಂಗ್ ಅಂದರೆ ಕುಕ್ಕಿಗೆ ಸಂತೋಷ ಅಂತ. ಅದು ಬೈ ಮಾಡೋದು ಯಾಕೆ? ಸಂತೋಷಕ್ಕಾಗಿ. ಅಡಿಗೆ ಕೆಲಸ ಅಲ್ಲ, ಸಂತೋಷ. ಹಾಗೆ ನಿಮ್ಮ ಸಂತೋಷ ಆದಾಗ ಒಳ್ಳೆದಾಗ್ತದೆ. ಅದಕ್ಕೆ ಮತ್ತೆ ಇನ್ನೊಂದು ಕಡೆ ಖಂಡಿತ ಕಲಿಯಬಹುದು. ಇಷ್ಟು ಚೆನ್ನಾಗಿ ಇಷ್ಟು ಸಣ್ಣ ಜಾಗಿ ಮೇಲೆ ಆಗುತ್ತದೆ. ಕೆಳಗೆ ಇಷ್ಟು ಗಾರ್ಡನ್ ಕಾರ್ಯಕ್ರಮ ಮಾಡಿದ್ವಿ, ಎಷ್ಟು ಜನ ಸೇರಿಸಿದ್ರು. ಇಡೀ ಮಾಡೋದೆಲ್ಲ ವಿಡಿಯೋಲಿ ಯಾವ್ದು ಅಂತ ಹೇಳಿ ನಿಮ್ಮ ಹತ್ರ ಮಾಡಿ ಮಾಧ್ಯಮ ಕಲಿವಿ ಏನಾದ್ರು ಪ್ರಚಾರ ಮಾಡಿದ್ವಿ. ಇಡೀ ನಿಮ್ಮದು ಎಲ್ಲ ಸುತ್ತಿ ನೀವು ಹೊರಗೆ ಸಭಾಂಗಣದಲ್ಲಿ ಮಾಡಿದರೆ ಸಭೆ ವೈದಿಕೆ ಮಾತ್ರ. ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಮೇಲೆ ಮಾಡಿದ್ವಿ, ಕೆಳಗೆ ಮಾಡಿದ್ವಿ, ಉದ್ಘಾಟನೆ ಮಾಡಿದ್ವಿ, ಟೈಮನ್ನು ಕೊಟ್ಟು ನಿಮ್ಮ ಒಂದು ವಸ್ತುವನ್ನ ಸೇವೆಯನ್ನ ಗುರುತಿಸುವಂತೆ ಮಾಡಿದ್ವಿ. ನಮ್ಮ ಪತ್ರಿಕೆ ಯಾರು ನಿಮ್ಗೆ ಗುರುತಿಸುವಾಗ ಅವಾಗ ಕಂಡಿದ್ದೀವಿ. ಆ ಮೂಲಕ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದು ಅನ್ಕೊಂತೀವಿ. ಬೆಳೆಯುವತ್ತು ಇನ್ನೊಂದು ಬ್ರಾಂಚ್ ಆಗೋದು ಭಾಳ ಸಂತೋಷ. ಮತ್ತೆ ಕೊನೆಯಲ್ಲಿ ನಿಮ್ಮಲ್ಲಿ ಒಂದು ಮಾತು ಹೇಳ್ತೀನಿ, ಒಂದು ಒಳ್ಳೆ ಮಾತು ಬೆಳೆಸಿ ಈ ಮಾತು ಮತ್ತೆ ಆಲ್ಫೋನ್ಸ್ ಕೆಲವೊಂದು ಚಿಕ್ಕಮಂದಿಗೆ ಮಾತಾಡಿ ನಾವು ಇಲ್ಲಿ ತಗೊಂಡಿದ್ದೀವಿ ಮಾಡೋದಾಗಿ ಹೇಳ್ತಾರೆ. ಆದರೆ ಆಲ್ಫೋನ್ಸಲ್ಲಿ ಒಂದು ಗುಣ ಇದೆ, ಅದನ್ನು ತಗೊಳ್ತಾರೆ. ಏನು ಹೇಳ್ತಾರೆ ಸರಿ ಮಾಡಿಕೊಡ್ತೀವಿ, ಒಳ್ಳೆ ಗುಣ. ನಾವು ತಪ್ಪಿಗೆ ಮುಂದೆ ಹೇಳ್ತೇವೆ, ಅದನ್ನು ತಿಂದುಕೊಡು ಮುಂದೆ ಕೊಡು ಮತ್ತು ಹೊಂದಿಕೊಡು. ಮತ್ತು ಇನ್ನೊಂದು ಒಳ್ಳೆ ಗುಣ ಇದೆ ಅವ್ರಿಗೆ. ಏನು ಕೇಳಿದ್ರೆ ಬಹಳ ನನಗೆ ಸಂದರ್ಭದಲ್ಲಿ ಹೀಗೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹೀಗೆ ಹಾಕಿದ್ರೆ ನಮ್ಮನ್ನು ಟೀಕೆ ಮಾಡೋದ ಸರ್, ಬೈಯುವಾಗ ಸರ್ ಅದು ಪ್ರೀತಿಯಿಂದ ಬೈತಾರೆ, ಪ್ರೀತಿಯಿಂದ ಬೈತಾರೆ. ನನ್ನದು ಬೈದನ್ನು ಅಲ್ಲಂತ ಹೇಳೋದಾಗೆ ಬೈತಾರೆ. ಆ ಗುಣ ಹೇಗೆ ಹೇಳ್ತಿದ್ರೆ ತುಂಬ ಸಣ್ಣ ಉದಾಹರಣೆ ಕೊಡ್ತಾರೆ. ಯಾರ ಬಗ್ಗೆ ಅದು ಇಲ್ಲಿ ಹೇಳುವಾಗ ನೋಡಪ್ಪ ಸಿಟ್ಟು ಮಂದಿಗೆ ಹೇಳುತ್ತೆ, ನೀನು ಅಪ್ಪನ ಹತ್ರ ಹೇಳ್ತಾರೆ, ಅಪ್ಪನ ಹೇಳಿದ್ರೆ ನಿನ್ನ ಸಿಟ್ಟು ಜಾಸ್ತಿ ಆಗುತ್ತೆ. ಅವ್ರಾಗ ಹೇಳ್ತಾರೆ ತಂದೆ ಅಂತ ಹೇಳೋದು ಸಿಟ್ಟು ಬರ್ತಿಲ್ಲ, ಪ್ರೀತಿಯಿಂದ ತಂದೆ ಬಗ್ಗೆ ಹೇಳ್ತಾರೆ. ಅಂದ್ರೆ ಒಳ್ಳೆಯ ಗುಣ ಬಹಳ ಒಳ್ಳೇದು ಕಾಣ್ತಾರೆ. ಇದನ್ನು ಬೆಳೆಸಿ
ಇನ್ನೂ ಒಳ್ಳೆದಿದ್ರೆ ಸಮಾಜಕ್ಕೆ ಒಳ್ಳೆದು. ಈ ಸಮಾಜದ ನಾಯಕರಾಗಿದ್ದಾರೆ. ನಾಯಕರು ನೋಡ್ಕೊಳ್ಳೋಕೆ ವ್ಯಾಪಾರ ಬೇರೆ, ನಾಯಕತ್ವ ಬೇರೆ. ಎರಡನ್ನು ಹೊಂದಾಣಿಸಿಕೊಂಡಿದ್ದು ಈ ಸಮಾಜಕ್ಕೆ ಒಳ್ಳೆದಕ್ಕೆ ನಿಮಗೆ ಆರೋಗ್ಯ ವಿಶ್ವಸಿಗೆ ವಿಶೇಷ ಅಭಿನಂದನೆ. ಅವರು ಚೆನ್ನಾಗಿ ಆರೋಗ್ಯವಂತರಾಗಿ ಇದ್ದಕ್ಕೆ ನಿಮಗೆ ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಅವಕಾಶ ಮುಗ್ದಿದೆ. ಆದ್ರೂ ಅಧ್ಯಕ್ಷನೆಯಲ್ಲಿ 2 ಮಾತು ಬಹುಶಃ 60 ಸೆಕೆಂಡ್ ಅಷ್ಟೇ. ಏನ್ ಗೊತ್ತಾ, 1995ರಲ್ಲಿ ಈ ಮಳಿಗೆಯನ್ನು ಓಪನ್ ಮಾಡಿದವ ನಾನು ಅಷ್ಟರಲ್ಲಿ ಅಧ್ಯಾಪಕನಾಗಿದ್ದವ. ಸಂತ ಎಲೋಸಿಯಸ್ನ ಜರ್ನಿ ಆರಂಭ ಆಯಿತು. ಅಲ್ಲಿಂದ ಕಲ್ಯಾಣಪುರ, ಪೇರಂಪಳ್ಳಿ, ಗಿರಂಪಳ್ಳಿ ಎಲ್ಲ ಮಾಡಿದ್ದಾರೆ. ಮಧ್ಯಾಹ್ನ ಸುತ್ತಾಡ್ತಾ ಇದೆ. ಸರ್ಕಾರಿ ನೌಕರ 3 ಸಲ ರಿಸೈನ್ ಮಾಡಿ 3 ಸಲ ಅಪಾಯಿಂಟ್ಮೆಂಟ್ ಆದದ್ದು ಭಾರತದಲ್ಲಿ ನಾನೊಬ್ಬ ಮಾತ್ರ. ಯಾಕಂದ್ರೆ ಬಿಷಪ್ಗೆ ನನ್ನ ಮೇಲೆ ಭರವಸೆ ಇತ್ತು, ಸೆಂಟ್ ಅಗಸ್ಟಿನ್ ಅವರಿಗೆ ನನ್ನ ಮೇಲೆ ಗೌರವ ಇತ್ತು. ಅವ್ರು ಏನು ಮಾಡ್ತಾನೆ ಮತ್ತೆ ಇತ್ತಿತ್ತು. ನಾನು ಕನ್ನಡ ಮಾಧ್ಯಮದವ, ಆಂಗ್ಲ ಮಾಧ್ಯಮಕ್ಕೆ ಹೋಗಿಲ್ಲ. ಹೈಸ್ಕೂಲ್ ಓದಿದೆ, ಸ್ಕಾಲರ್ಶಿಪ್ ಅಲ್ಲಿ ಕಲಿತೆ. ನಾನು ನಿಜವಾಗಿ ಈಗಾದ್ರೆ ಡಾಕ್ಟರ್ ಆಗ್ತಿದ್ದೇನೆ ಏನೋ. ಆ ಟೈಮಲ್ಲಿ ನಾನು SSLC ಮಾಡೋದೇ ಕಷ್ಟ. BEd ಮಾಡಿದೆ ಕೊಕ್ಕರಣೆಯಲ್ಲಿ, ಇದೆಲ್ಲ ಮಾಡಿದೆ. ನಮ್ಗೆ ಇವತ್ತು ಭರತನಾಟ್ಯ ಗೊತ್ತಿದೆ, ಕೂಚಿಪುಡಿ ಗೊತ್ತಿದೆ, ಬೇಸಿಕ್ ಕಥಕ್ಕಳಿ ಗೊತ್ತಿದೆ. ಇದನ್ನು ಕರ್ನಾಟಕ ಸರ್ಕಾರ ನಮ್ಮ ಡೆಲ್ಲಿ ಕಳಿಸಿದ್ರು. ಅಲ್ಕೊಂಡು ಇಲ್ಲಿ ಬೇಡ, ನೀನು ಅಲ್ಲಿ ಹೋಗಿ ಟ್ರೈನ್ ಮಾಡು, ದುಡ್ಡು ನಮ್ಮ ಅದು ಎಲ್ಲವೂ ನಮ್ಮ ಅದು. ನಾನು ಮಾಡಿದೆ, ಕಳಿಸಿದೆ. ಗೊಂಬೆ ತಯಾರಿ ಮಾಡ್ತೀನಿ ಇವತ್ತು ಕೂಡ. ನಾನು ಕೂಡಿಸ್ತೇನೆ, ಕೂಡಿಸ್ತೀನಿ. ನಾನು ಇದು ಪಕ್ಕ ಇದ್ದ ಚಾಲೆಂಜ್. ನಾನು ಅತ್ಯುತ್ತಮ ಕಾಡಿದ್ದು ಕಬಡ್ಡಿ ಆಟಗಾರ ರಾಜ್ಯ ಮಟ್ಟದಲ್ಲಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಕೃಷಿ ಮೇಳದಲ್ಲಿ ನನ್ನ ಟಿವಿ ಎಲ್ಲ ಇಟ್ಟುಕೊಂಡು, ಗ್ರೈಂಡರ್ ಇಟ್ಟುಕೊಂಡು ಅವರ ಜೊತೆ ಇದ್ದಂತ ಮನುಷ್ಯ ನಾನು. ಇವತ್ತು ಕೂಡ ಧರ್ಮಸ್ಥಳದ ಕಾವಂತರಿಗೆ ನನ್ನ ಹೆಸರು ಗೊತ್ತಿಲ್ಲ. ಅವರು ಸೋಜರೆ ಅಂತ ಕರೆಯುವುದು, ನಾನು ಅಲ್ಲಿ ಹೋಗುವುದು, ಆಶೀರ್ವಾದ ಕೇಳುವುದು, ಬರುವುದು. ನಾನು ಇವತ್ತು ಇಲ್ಲಿ ಬೆಳೆದ ಅಂದ್ರೆ ಒಂದು ಅವರ ಮಾರ್ಗದರ್ಶನ, ಮತ್ತೆ ದಿವಂಗತ ಕಾಶ್ಮೀರ್ ವಿಲೇಜಸ್ ಕೊಟ್ಟ ನಿರ್ದೇಶನ, ನನ್ನ ಅಪ್ಪ ಮತ್ತೆ ಅಮ್ಮ ಹೆಬ್ಬೆಟ್ಟಾಗಿದ್ದ ಅಮ್ಮ, ಮತ್ತೆ ನನ್ನ 7ನೇ ಕಷ್ಟ ಅಪ್ಪ ಇದ್ದಂತ ಒಂದು ಆಶೀರ್ವಾದ ನಾನು ಮುಟ್ಟಿದ್ದೀನಿ. ನಾನು ಇಲ್ಲಿ ಬಂದಾಗ 5 ಲಕ್ಷ ರೂಪಾಯಿ ಇಟ್ಕೊಂಡು ಬಂದವ. 5 ಲಕ್ಷ ಇಲ್ಲಿ ಇನ್ವೆಸ್ಟ್ ಮಾಡಿ ಏನೆಲ್ಲ ಮಾಡಿ ಕೂಗಿ ಹತ್ತು ನೊಂದು ಬೆಂದು ನಾನು ಇಲ್ಲಿವರೆಗೆ ಮುಟ್ಟಿದ್ದೇನೆ. ತುಂಬಾ ಸಮುದ್ರ ಸಂಕಷ್ಟಗಳನ್ನು ಕಂಡಿದ್ದೇನೆ. ಎಷ್ಟೋ ಸಲ ಬೇಕಾಯ್ತು ಮಾಸ್ಟರ್ ಇದ್ರೆ ಬೇಕಾ ಅಂಗಡಿ ಅಂತ ಆಗಿದೆ. ಯಾಕಂದ್ರೆ ನಾವು ಬಹುಶಃ ದಫನ ಭೂಮಿಯಲ್ಲಿ ಇದ್ದಾಗಲೂ ಸರ್ ಯಾರು ಆತಂದ್ರೆ ಅಣ್ಣ ನಾನು ದಫನ ಭೂಮಿ ಚರ್ಚ್ ಇರುಲ್ಲೇ ಈ ಚರ್ಚಿನ ಎಂಕೆಲ್ಲ ಪಿನ್ನರ್ ಬರ್ತೇನೆ ಮಿಕ್ಸಿ ಮಾಡೋದು ಕೂಡ ಎಲ್ಲ ಸಮಸ್ಯೆ. ನಾನು ನಿಮ್ಗೆ ಸತ್ಯ ಹೇಳ್ತೇನೆ, ನಿಮ್ಗೆ ಒಂದು ಬದುಕಬೇಕಾ ಎಲೆಕ್ಟ್ರಾನಿಕ್ಸ್ ಒಂದು ಅಂಗಡಿ ಹಾಕ್ಬೇಕು, ಫರ್ನಿಚರ್ ಮಾಡಿ, ತಲೆಬಿಸಿ ಇಲ್ಲ, ಬೇರೆ ಏನೋ ಹೋಟ್ಲ್ ಮಾಡಬೇಡಿ. ಆದ್ರೆ ಎಲೆಕ್ಟ್ರಾನಿಕ್ಸ್ ಮಾಡಿದವನಿಗೆ 4 ಕಿಡ್ನಿ, ಒಂದು 8 ಹೃದಯ, ಒಂದು 10-20 ಕಾಲು, ಒಂದು ಎಲ್ಲ ಬೇಕು. ಇದರಲ್ಲಿ ಬದುಕಿ ಸಾಧ್ಯ ಇಲ್ಲ. ಅದರ ಜೊತೆಗೆ ಸಾಲ ಮಾಡಬೇಕು. ನನಗೆ ಸಿಕ್ಕಿದ ಆರಂಭದ ಬ್ಯಾಂಕ್ ಅಂದ್ರೆ ಕೆನರಾ ಬ್ಯಾಂಕ್. ಇವರಿಂದ ಹಿಂದೆ ಎಷ್ಟೋ ಮ್ಯಾನೇಜರ್ ನೋಡಿದ್ದೀನಿ ನಾನು. ಅದ ಸಿಂಡಿಕೇಟ್ ಇತ್ತು, ಸಾಲ ಕೊಟ್ಟರು, ಸಾಲ ಕಟ್ಟಬೇಕಲ್ಲ. ಒಂದೇ ಒಂದು ಚೆಕ್ ಒಂದು ಬಾಂಡ್ಸ್ ಆಗಿದೆ ಸರ್ ಇಷ್ಟವರೆಗೆ ಇಲ್ಲ. ಒಂದೇ ಒಂದು ಯಾಕೆ ಗೊತ್ತಾ, ನಮ್ಮ ಲ್ಯಾಂಡ್ಸ್ ಮೇಂಟೈನ್ ಮಾಡ್ತಾರೆ, ಎಲ್ಲಿ ಕೂತವ್ರು 17 ವರ್ಷ ಇದ್ದಾರೆ. ಒಂದೇ ಒಂದು ಚೆಕ್ ಬಾಂಡ್ಸ್ ಮಾಡಿ ಬಿಡಲ್ಲ. ಯಾಕೆ ಗೊತ್ತಾ, ವ್ಯಾಪಾರ ಆಗಲಿ ಆಗದಿರ್ಲಿ. ಇನ್ನೊಂದು ವಿಚಾರ ಫಾದರ್, ಕೊರೋನಾ ಟೈಮ್ ಅಲ್ಲಿ ಅಂಗಡಿ ಬಂದ್ ಮಾಡಿದ್ದೇನೆ, ಬಟ್ ಕೊಡೋ ಸಂಬಳ ಕೊಟ್ಟಿದ್ದೀವಿ. ಅಷ್ಟೆಲ್ಲ ಕೊರೋನಾ ಟೈಮ್ ಬಿಜೆಪಿ ಅವರು ಕಿಟ್ಟು ಕೊಟ್ಟಿದ್ದೀನಿ, ಕಾಂಗ್ರೆಸ್ ಕಿಟ್ಟು ಕೊಟ್ಟಿದ್ದೀನಿ, SDPI 3 ಪಕ್ಷದ ಕಿಟ್ಟುಗಳು ಅವರ ಮನೆ ಕೊಟ್ಟಿದ್ದೀವಿ. ಹೌದಾ ಅಲ್ವಾ? ಕೆಲವರು ಇಲ್ಲ, ಇದ್ದವರಿಗೆ ಗೊತ್ತಿದೆ. ಅಷ್ಟು ಮಾತ್ರ ನಮ್ಮ ಹೆಣ್ಣು ಮಕ್ಕಳ, ನಮ್ಮ ತಾಯಂದಿರ ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ. ಕೋಟಿ ಗಂಟೆ ಕೊಟ್ಟಿದ್ದು ನಮಗೂ ಸಾಧ್ಯ ಇಲ್ಲ. 120-150 ಹೆಣ್ಣು ಮಕ್ಕಳಿಗೆ ಓದಿಸಿದ್ದೀನಿ, ಮದುವೆ ಮಾಡಿಸಿದ್ದೀನಿ. ನನ್ನ ಪತ್ನಿಗೆ ಗೊತ್ತಿಲ್ಲ, ದಾನ ಕೊಟ್ಟಿದ್ದೀನಿ. ಅದೆಲ್ಲವೂ ಇವತ್ತು ನಾನು ಬೆಳೆದಿಕ್ಕೆ ಕಾರಣ. ನಾನು ಕೇವಲ ವ್ಯಾಪಾರ ಮಾಡ್ತಾ ಇಲ್ಲ, ನಾನು ಬರೇ ರಾಜಕೀಯ ಮಾಡಿ. ನಾನೊಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಪಕ್ಷದಲ್ಲಿ ಇದ್ದೀನಿ. ನಾನು ಕೇಂದ್ರದಲ್ಲಿ ನ್ಯಾಷನಲ್ ಕಾರ್ಯದರ್ಶಿ ಆಗಿದ್ದೀನಿ. ಯಾಕೆ ಕಾರ್ಯಸಿದ್ಧ ಗೊತ್ತಿಲ್ಲ, ನಾನು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಎಲ್ಲರಿಗೂ ಗೊತ್ತು, ಇವರೆಲ್ಲರಿಗೂ ಗೊತ್ತು. ಮತ್ತೆ ನಾನು ಶಿಸ್ತುಬದ್ಧ ಮನುಷ್ಯ ಅಂತ ಅವ್ರಿಗೂ ಗೊತ್ತು. ನಾನು ಎಷ್ಟೊಂದು ಬೈತಿ ಜೋರ್ ಮಾಡ್ತೀನಿ. ಅವ್ರ ರಾಜ್ಯಾಧ್ಯಕ್ಷ ಇರಲಿ, ರಾಷ್ಟ್ರೀಯ ಅಧ್ಯಕ್ಷ, ನಾನು ಟೈಮ್ಗೆ ಬಂದ ಕಾರ್ಯಕ್ರಮ ಯಾಕೆ ಮಾಡ್ತೀನಿ. ಇದನ್ನು ಕಲ್ತದ್ದು ಯಾರು? ನಮ್ಮ ಬಿಷಪರಿಂದ, ನಮ್ಮ ಫಾದರ್ಗಳಿಂದ, ನಮ್ಮ ನಾನಕದ ಸಂಸ್ಥೆಯಿಂದ, ನಾರಾವಿ ಸ್ಕೂಲಿಂದ. ನನ್ನ ಶಿಕ್ಷಣ ಟೈಮ್ ಸೆನ್ಸ್ ಯಾರಿಗಿಲ್ಲ, ಅವು ಮನುಷ್ಯರೇ ಅಲ್ಲ ಅಂತ ನನ್ನ ಲೆಕ್ಕದಲ್ಲಿ. ಆದ್ರಿಂದ ನಾನು ಸಮಯಕ್ಕೆ ತುಂಬ ಬೆಲೆ ಕೊಡ್ತೇನೆ. ನಮ್ಮ ಪಾರ್ಟಿಯಲ್ಲಿ ಕೂಡ ಹಾಗೆ 10 ಗಂಟೆ ಪ್ರೋಗ್ರಾಮ್ ಅದು 11 ಓಪನ್ ಶುರು ಮಾಡುದು. ನಾನು ಹೇಳುದು, ನಾನು ಬರಲ್ಲ ಇನ್ನು ಮುಂದೆ, ನೀವು ಮಾಡ್ಕೊಳ್ಳಿ, ನಮ್ಗೆ ಬೇರೆ ಕೆಲಸ ಕಸಬಿಲ್ಲ. ಹಾಗೆ ಈಗ ನಾನು ಹೋದ ನನಗೆ ಫಂಕ್ಷನ್ ಕರೀದೇ ಇಲ್ಲ. ಈಗ ಹೇಗೆ ನಾನು ಕರೀದೇ ಆಗೋದಿಲ್ಲ, 10 ನಿಮಿಷ ಕರ್ಕೊಂಡು ಹೋದಾರೆ ಇರ್ಲಿ, ಇದು ನನ್ನ ಕತೆ ಬೇಡ. ಬಂದಂತ ಎಲ್ಲರಿಗೂ ಕೂಡ ನಮ್ಮ ಧರ್ಮಗುರುಗಳು ಮತ್ತೆ ಡಾಕ್ಟರ್ ತುಂಬಾ ಹೊಗಳಿದ್ದಲ್ಲ ಸತ್ಯ ಸಂಗತಿ. ದಲಿತರ ಪ್ರಾಬ್ಲಮ್ ಆದಾಗ ಇವರಿಗೆಲ್ಲ ಗೊತ್ತಿದೆ, ಅವರ ಹಿಂದೆ ಇದ್ದವ ನಾನು. ಯಾಕೆ ಗೊತ್ತಾ, ದಲಿತರು ಕೆಟ್ಟವರಲ್ಲ, ಅವರು ಒಳ್ಳೆಯವರೇ. ಬಟ್ ಅವರನ್ನು ಕೆಟ್ಟ ದಾರಿಗೆ ಕೊಂಡು ಹೋದವರು ನಮ್ಮವರು. ಚೂ ಬಿಡುವರು ಇರ್ತಾರೆ, ಈ ಸಮಾಜ ಚೂ ಬಿಡುವರು ಇರ್ತಾರೆ. ಅದು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಜಾಗೃತ. ಹೆಣ್ಣು, ಹೊನ್ನು, ಮಣ್ಣು
ಈ ಮೂರು ಕೂಡ ಡೇಂಜರಸ್. ಹೆಣ್ಣು ಹೇಗೆ ನಿಮ್ಗೆ ಗೊತ್ತು, ಮಣ್ಣು ಗೊತ್ತು. ಒಂದು ಚಿನ್ನವನ್ನು ಜಾಸ್ತಿ ಪ್ರೀತಿಸಿದ್ರೆ ನೀವು ಹೋಗ್ತೀವಿ, ಯಾಕಂದ್ರೆ ಇವತ್ತಿನ ಬೆಲೆ ಆಗ್ತಿದೆ. ಹಾಗೆ ಮಣ್ಣು ಉಪಯೋಗ ಆಗುವ ಹಾಗೆ ಮಾತ್ರ ಉಪಯೋಗಿಸಿದ್ರೆ ನೀವು ಮಣ್ಣು ಆಗ್ತೀರಿ. ಉಪಯೋಗಿಸಿದ್ರೆ ಏನಾಗ್ತೀರಿ, ನೀವು ರೈತನಾಗ್ತೀರಿ. ಇಲ್ಲಾಂದ್ರೆ ನೀವು ಮಣ್ಣಾಗಿ ಹೋಗ್ತೀರಿ. ಎಲ್ಲರೂ ಏನಾಯ್ತಮ್ಮ ಬೇಡ, ಹೊರಗಿಲ್ಲ, ನಿಮ್ಮ ಚೆನ್ನಾಗಿದೆ. ಅದರಿಂದಾಗಿ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸುವ ಮುಂಚೆ ನನ್ನ ನಾನಿವತ್ತು ಚಾಲೆಂಜ್ ಮಾಡಿದೆ ಮೇಡಮ್ಗೆ. ನಮ್ಮ ಮೇಡಮ್ ಇದ್ದಾರೆ, ಬನ್ನಿ ಬನ್ನಿ, ಇವರೆಲ್ಲ ತೋರಿಸಿ. ಇವರು ನಮ್ಮ PRO, ಪಬ್ಲಿಕ್ ರಿಲೇಷನ್ ಆಫೀಸರ್ ಹೊಸದು. ನೆಕ್ಸ್ಟ್ ನ್ಯಾನ್ಸಿ ಅವರು ನಮ್ಮ 17 ವರ್ಷ ನನ್ನ ಜೊತೆಗೆ ಕೂಗಿಕೊಂಡು ಹತ್ತುಕೊಂಡು ದೇವರಲ್ಲಿ ಬೇಡಿ ಪ್ರಾರ್ಥನೆ ಮಾಡಿ ಮತ್ತೆ 300 ಆಗಿರ್ತಾರೆ. ಬೆಳ್ತಂಗಡಿಯಲ್ಲಿ ಕಳೆದ 31 ವರ್ಷಗಳಿಂದ ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಅಲ್ಲ, ಸಮಾಜಮುಖಿಯಾಗಿ ಕೂಡ ಇರುವಂತಹ ಆಲ್ಫೋನ್ಸೋ ಫ್ರಾಂಕೋ ಅವರ ಒಂದು ಶಾಪ್ ಅಂತ ಹೇಳಿದ್ರೆ ಅದು ಸೋಜಾ ಎಲೆಕ್ಟ್ರಾನಿಕ್ಸ್. ಇಲ್ಲಿ ನಿಮ್ಗೆ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಕೂಡ ಸಿಗುವಂತದ್ದು. ಬೆಳ್ತಂಗಡಿಯವರಿಗೆ ಮುಖ್ಯವಾಗಿ ಬಹಳ ಪ್ರೀತಿ ಪಾತ್ರವಾಗಿರುವಂತಹ ಸೋಜಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇದೀಗ ಒಂದು ಗುಡ್ ನ್ಯೂಸ್ ಇರುವಂತದ್ದು. ಈ ಒಂದು ಸಂಸ್ಥೆಗೆ ಹೊಸದೊಂದು ಕಂಪನಿ ಬರ್ತಾ ಇದೆ, VDM ಅವರ ಒಂದು ಮಿಕ್ಸರ್ ಗ್ರೈಂಡರ್. ಸರ್, ಫಸ್ಟ್ ಆಫ್ ಆಲ್ ನಾ ಹೇಳ್ಬೇಕಾಗಿರೋದು ಆಲ್ಫೋನ್ಸೋ ಫ್ರಾಂಕೋ ಸರ್ ಬಗ್ಗೆ. ಇವರು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ವ್ಯಕ್ತಿ. ಇವರ ವಯಸ್ಸು ಹೇಳ್ತಾ ಇದ್ರು 64 ಅಂತೆ, ಬಟ್ ನೋಡ್ಬೇಕಾದ್ರೆ ಗೊತ್ತಾಗುದಿಲ್ಲ. ಬಹಳ ಆಕ್ಟಿವ್, ಬರುವಂತಹ ಗ್ರಾಹಕರ ಜೊತೆಗೆ ಬಹಳ ಪ್ರೀತಿಯಾಗಿ ಆತ್ಮೀಯವಾಗಿ ಮಾತಾಡ್ತಾ ಅವ್ರ ಜೊತೆ ಒಳ್ಳೆ ಒಂದು ಬಾಂಧವ್ಯವನ್ನ ಹುಟ್ಟುಹಾಕುವಂತಹ ಒಬ್ಬ ವ್ಯಕ್ತಿ ಇವರು. ಆಗ್ಲೇ ಹೇಳ್ದೆ, ಇವರು ಕೇವಲ ವ್ಯವಹಾರ ಮಾತ್ರ ಅಲ್ಲ, ಸಮಾಜಮುಖಿಯಾಗಿ ಕೂಡ ತುಂಬಾ ಒಳ್ಳೆಯ ಕೆಲಸ ಮಾಡುವಂತವ್ರು. ಅದು ದಾನ ಧರ್ಮ, ಬಡವರು ಬಗ್ಗವರು ಯಾರು ಬಂದ್ರು ಕೂಡ ಅವರು ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲಿರುವಂತಹ ನಾವು ಅಟ್ಮಾಸ್ಫಿಯರ್ ನೋಡ್ಬೇಕು ಗೊತ್ತಾಗುತ್ತೆ. ತುಂಬಾ ಜನ ಇಲ್ಲಿ ಕೆಲಸದವರು ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಕಷ್ಟದಲ್ಲಿ ಇರುವಂತವ್ರು, ಅವ್ರನ್ನ ಕರೆದಿರಿ ಕೆಲಸ ಕೊಟ್ಟಿರುವಂತವ್ರು. ಸರ್, ಫಸ್ಟ್ ಆಫ್ ಆಲ್ ತುಂಬಾ ಖುಷಿಯಾಗುತ್ತೆ ನಿಮ್ ಜೊತೆ ಮಾತಾಡುವಂತದ್ದು. ಈಗ ನಾವು ಹೇಳ್ಬೇಕಾಗಿರೋ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ. ಆರಂಭದಲ್ಲಿ ಹೇಗಿತ್ತು, ಈಗ ಹೇಗಾಗಿದೆ, ನಿಮ್ಮ ಒಂದು ಆ ಒಂದು ಜರ್ನಿ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ನಾನು ಜರ್ನಿ ತುಂಬಾ ಉದ್ದ ಇದೆ, ಬಟ್ ಶಾರ್ಟ್ ಆಗಿ ಹೇಳ್ತೀನಿ. ನನ್ನ ಹೆಸರು ಅಲ್ಫೋನ್ಸೋ ಫ್ರಾಂಕೋ. ನಾನು ಅಳದಂಗಡಿಯವ, ನನ್ನ ಊರು ಅಳದಂಗಡಿ. ನಾನು ರೈತನ ಮಗ. ನನ್ನ ಪ್ರಾರಂಭ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆ. ನನ್ನ ಅಧ್ಯಾಪಕ ಶ್ರೀನಿವಾಸ್ ಮಾಸ್ಟ್ರು. ನಾನು ಶಾಲೆಯಲ್ಲಿ ಭಜನೆಯ ನಾಯಕನಾಗಿದ್ದೆ, ಭಜನೆ ಲೀಡರ್. ಜಾಗಟೆ ಬರ್ಸ್ಲಿಕ್ಕೆ ಆದಮ್ ಅಂತ ಒಬ್ಬ ಇದ್ದ. ಇವತ್ತು ಯಾರಿಗೂ ಗೊತ್ತಿಲ್ಲದ ಭಜನೆ ನನಗೆ ಚೆನ್ನಾಗಿ ಗೊತ್ತಿದೆ, ಅಷ್ಟು ಸ್ಪಷ್ಟ ಉಚ್ಚಾರ ಮಾಡಿದೆ. ಅದ ಕಾರಣ ನನ್ನ ಗುರುಗಳು ಪ್ರೈಮರಿ ಶಾಲೆ. ತದನಂತರ ನಾನು ಹೈಸ್ಕೂಲ್ ಹೋದೆ, ಕನ್ನಡ ಮೀಡಿಯಂ ಅಲ್ಲಿ ಹೈಸ್ಕೂಲ್. ಅದು ನಾರಾವಿ ಹೈಸ್ಕೂಲ್, ನಾರಾವಿ. ಬಿಡಿ, ಕತೆ ತುಂಬಾ ಇದೆ. ಅದರ ನಂತರ ನಾನು PUC ಮಾಡಿದೆ. D.Ed ಮಾಡಿದೆ ಕೊಕ್ಕರ್ಣೆಯಲ್ಲಿ. ನಾನೊಬ್ಬ ಅಧ್ಯಾಪಕನಾದೆ. ಆರಂಭದ ಜರ್ನಿ ಸಂತ ಅಲೋಸಿಯಸ್ ಕಾಲೇಜ್. ಸಂತ ಅಲೋಸಿಯಸ್ ಕಾಲೇಜ್ ನಿಮ್ಗೆ ಗೊತ್ತುಂಟು, ಅಲ್ಲಿಯ ಕ್ವಾಲಿಟಿ ಹೇಗಿದೆ ಅಂತೇಳಿ. ಸೊ 100 ಮಂದಿ ಇಂಟರ್ವ್ಯೂ ಬಂದಿದ್ರು, ಅದ್ರಲ್ಲಿ ನಾನು ಒಬ್ಬ. ನಾನು ಕನ್ನಡದವ, ನನಗೆ ಕೆಲಸ ಸಿಗ್ತದೆ ಇಲ್ಲ ಅಂತ ಬಹಳ ಆಲೋಚನೆ ಮಾಡಿದೆ. ತುಂಬಾ ನೋಡಿದೆ, ಕೂತ್ಕೊಂಡೆ, ಬೇಸರ ಪಡಿ, ಇದು ಗ್ಯಾರಂಟಿ ನನಗಿಲ್ಲ ಅಂತ. ಯಾಕೆ ಕನ್ನಡ ಮೀಡಿಯಂ ನಾನೇ ಒಬ್ಬನೇ ಕಾಣ್ತೆ, ಯಾರಿಗೆ ಗೊತ್ತಿಲ್ಲ ನನಗೆ. ಇರ್ಲಿ, ಇಂಟರ್ ನನಗೆ ಅವರು ಕೊಟ್ಟದ್ದು ಫಾದರ್ ಬೈಬಲ್, ಅದು ಕೂಡ ಇಂಗ್ಲಿಷ್ ಬೈಬಲ್. ನಾನು ಜೀವಮಾನದಲ್ಲಿ ನಾನು ಇಂಗ್ಲಿಷ್ ಬೈಬಲ್ ಓದಿಲ್ಲ. ನನ್ನ ಮನೇಲಿ ಓದಿ ಕೊಂಕಣಿ ಬೈಬಲ್. ಅದನ್ನು ಏನು ಓದಿದ್ದೇನೆ, ಏನು ನನಗೆ ಒಂದು ಗೊತ್ತಿಲ್ಲ. ಬಟ್ ಒಂದು ವಾರದ ನಂತರ ಅಲ್ಲಿ ಲೆಟರ್ ಬಂತು. ಇವತ್ತು ನನ್ನ ಕೈ ಲೆಟರ್ ಇದೆ, ಅಲ್ಫೋನ್ಸ್ ಯು ಆರ್ ಸೆಲೆಕ್ಟೆಡ್. ನನಗೆ ತುಂಬಾ ಆಶ್ಚರ್ಯ ಆಯಿತು, ಇದು ಹೇಗೆ ಅಂತ. ಪ್ರಾಕ್ಟಿಕಲ್ ಅಲ್ಲಿ ಇತ್ತು. ಅವ್ರು ಹೇಳಿದ್ರು, ಅಲ್ಫೋನ್ಸ್ ಹೋಗಿ ಪುನಃ ನನಗೆ ಇಂಟರ್ವ್ಯೂ, ಕ್ಲಾಸ್ ಕೊಡಿ ಅಂತೇಳಿ. ಕ್ಲಾಸ್ ಕೊಟ್ಟೆ. ಫಾದರ್ಗಳು ಕೂತ್ಕೊಂಡಿದ್ದಾರೆ, ಬುದ್ಧಿವಂತ ಫಾದರ್ಗಳೆಲ್ಲ. ನಾನು ಕ್ಲಾಸ್ ಕೊಟ್ಟೆ, ಫೇಸ್ ಫೈನ್, ಎಲ್ಲ ಆಯಿತು. ಇವರ ಅಪಾಯಿಂಟ್ ಆರ್ಡರ್ ಕೂಡ ಕೊಟ್ಟರು. ಆ ಸಂದರ್ಭದಲ್ಲಿ LOCS ಅಲ್ಲಿ ಪ್ರೈಮರಿದ 1 ರಿಂದ 4, 5, 6, 7, 8, 9, 10 ಅದು ಮಿಡಲ್ ಸ್ಕೂಲ್. UT ಕಾದರ್ನ ಸ್ಟೂಡೆಂಟ್ ಆಗಿ ಸಿಕ್ಕಿದ್ದ. ನನಗೆ ಗೊತ್ತಿಲ್ಲ ಅವ UT ಕಾದರ್, ಅವ ಮಂತ್ರಿ ಆಗ್ತಾನೆ, ಅವ ಏನೋ ಆಗ್ತಾನೆ ಅಂತ ಗೊತ್ತೇ ಇಲ್ಲ. ಇವತ್ತು ಕೂಡ UT ಕಾದರ್ನ ನೋಡಿದ ತಕ್ಷಣ ಸರ್ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಸಭೆಯಲ್ಲಿ ಹೇಳ್ತಾರೆ. ಆದರೆ ಸ್ವಲ್ಪ ಅವರಿಗೆ ಬೇಜಾರಿ ಉಂಟಂದ್ರೆ ನನ್ನ ಪಕ್ಷ ಬೇರೆ, ಅವರ ಪಕ್ಷ ಬೇರೆ. ಅದು ಲೀಸ್ಟ್ ಬೋದೆ, ಬಿಡಿ, ಅದು ಹೋಗಲಿ. ಹಾಗೆ ನಾನು ಮತ್ತೆ ಅಧ್ಯಾಪಕನಾಗಿ 19 ವರ್ಷ ಕೆಲಸ ಮಾಡಿದ್ದೇನೆ. ಪ್ರೈಮರಿಲಿದ್ದೆ. ಪ್ರೈಮರಿ ಯಾಕೆ ಬಂದೆ ಅಂದರೆ ನನ್ನ ಅಪ್ಪ ತೀರಿ ಹೋದರು. ಮನೆಯಲ್ಲಿ ಕಷ್ಟ ಆಯಿತು. ಕಷ್ಟ ಬೇರೆ ಕಷ್ಟ, ಹಣಕಾಸು ತೊಂದರೆ ಅಲ್ಲ. ಗದ್ದೆ ಉಳುವವನಿಲ್ಲ, ನೋಡುವವನಿಲ್ಲ. ನನ್ನ ಅಣ್ಣಂದಿರೆಲ್ಲ ಅಬ್ರಾಡಲ್ಲಿದ್ದರು, ಒಬ್ರು ಎಂಬಸಿಯಲ್ಲಿದ್ದರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು. ನಾನು ಊರಲ್ಲಿ ಬಿಟ್ಟರು. ಹಾಗೆ ನಾನು ಹೈಸ್ಕೂಲ್ ಬಿಟ್ಟೆ, ಕಾಲೇಜ್ ಬಿಟ್ಟೆ, ಮಣ್ಣಾಗಲೇ ಪ್ರೈಮರಿ ಬದ್ಯಾರ ಶಾಲೆಗೆ ಬಂದೆ. ಬದ್ಯಾರ ಶಾಲೆ 11 ವರ್ಷ ಪ್ರಾಥಮಿಕ ಶಾಲಾ ಅಧ್ಯಾಪಕನಾಗಿದೆ. ಆಗ ಸ್ಯಾಲ್ರಿ 1050 ರೂಪಾಯಿ ನನ್ನ ಸರ್ಕಾರಿ. ಆದರೆ ಚಿನ್ನಕ್ಕೆ 2,000 ಪವನಿಗೆ. ಅದು ಏನು ಮೇಂಟೈನ್ ಮಾಡಿದೆ. ಅತ್ಯುತ್ತಮ ಅಧ್ಯಾಪಕ ಪ್ರಶಸ್ತಿ ನನ್ನ ಕೈಲಿ ಸಿಕ್ಕಿದೆ. ಹಾಗೆ ಕಬಡ್ಡಿಯಲ್ಲಿ ಅದರಲ್ಲಿ ಇದೆ. ನನ್ನ ಶಾಲೆ ಇವತ್ತನ್ನು ಕೇಳಿ, ತೆಂಕಕಾರಂದೂರು ಶಾಲೆ ಇಡೀ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಕಬಡ್ಡಿ ಮತ್ತೊಂದು ಎಲ್ಲದಲ್ಲಿ ಫಸ್ಟ್ ಬರ್ತಿದ್ರು. ಮತ್ತೆ ನಾನು ಮಡೆಂತರಿಗೆ ವರ್ಗಾವಣೆ ಆಯಿತು. ಮಡೆಂತರ ಬಂದದ್ದು ಯಾಕಂದರೆ ನಾನು ಪ್ರೈಮರಿಲಿ ಯಾಕೆ ಸಾಯುವುದು ಅಂತೇಳಿ ಹೈಸ್ಕೂಲಿಗೆ ಬರಬೇಕಂತ ಮಾಡಿ ಫಾದರ್ಗಳು ನನಗೆ ತುಂಬ ಬೆಂಬಲಿಸಿದರು. ಆದರೆ ಕಾರಣಾಂತರಗಳಿಂದ ನಾನು ಅಲ್ಲಿಯೂ ನನಗೆ ಆಯಿತು, ಬೇಡ, ಇದು ಯಾವುದು ಬೇಡ ಇನ್ನು ಅಂತೇಳಿ ಸೀದಾ
ವ್ಯಾಪಾರಕ್ಕೆ ಇಳಿದೆ. ಅದು 1995 ಡಿಸೆಂಬರ್ 8ರಂದು ಬೆಳ್ತಂಗಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಆರಂಭ ಮಾಡಿದೆ. ಇದಕ್ಕೆ ಕಾರಣಕರ್ತರು ಸೋಜಾ ಎಲೆಕ್ಟ್ರಾನಿಕ್ ಪುತ್ತೂರಿನವರು. ಇಲ್ಲದ್ರೆ ನನಗೆ ಎಲೆಕ್ಟ್ರಾನ್ ಬಗ್ಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಐಡಿಯಾ ಏನಿಲ್ಲ. ಲೈನಲ್ ಪಿಂಟೋ ಅಂತ ಇದ್ದಾರೆ ಪುತ್ತೂರಲ್ಲಿ. ಅಲ್ಲಿ ಅವ್ರು ನನಗೆ 2 ವರ್ಷಕ್ಕೆ ಚಿಕ್ಕವರು. ಅವ್ರು ಹೇಳಿದ ಅಲ್ಫೋನ್ಸ್ ನಾವೆಲ್ಲ ಸೇರಿ ಮಾಡುವ, ಎಲ್ಲ ನಾವು ಕಲಿಸ್ತೇವೆ, ನಾವು ಸೇರಿಸ್ತೀವಿ ಹಾಗೆ ಅಂತ ಹೇಳಿದ್ರು. ಮತ್ತೆ ನಾನು ಮಾಸ್ಟರ್ ಜಾನ್ ಕುಟಿನ್ ಅಂತ ಇದ್ರು ನನ್ನ ಗುರುಗಳು, ಎಲ್ಲದಕ್ಕೂ ಫೌಂಡರ್ ಅವರು ಜಾನ್ ಕುಟಿನ್. ಅವರು ಸೋರ್ದ ಮೆಟಲ್ ಇದೆ ಪುತ್ತೂರಲ್ಲಿ. ಆಯಿತು, ವ್ಯಾಪಾರ ಮಾಡಿ ಶುರು ಮಾಡಿದೆ. ಕಷ್ಟ ಆಯಿತು, ತೊಂದರೆ ಆಯಿತು, ನಷ್ಟ ಆಯಿತು, ಸಮಸ್ಯೆ ಆಯಿತು, ಕೆಲಸಗಾರದ ಸಮಸ್ಯೆ, ಬರುವುದಿಲ್ಲ, ಹೋಗುವುದು ಬಿಟ್ಟು ನನಗೆ ನಾಲೆಜ್ ಇಲ್ಲ. ನಾನು ಸತ್ಯವೇ ಮಾತಾಡೋದು, ವ್ಯಾಪಾರದ ಸತ್ಯ ಮಾತಾಡಿದ್ರೆ ಅವ ಮಣ್ಣು ಹೋಗ್ತಾನೆ. ಹಾಗಾಗಿ ಸತ್ಯ ಮಾತಾಡಿಗೆ ವ್ಯಾಪಾರ ಆಗುತ್ತೆ. ಹಾಗಂತೇಳಿ ಸತ್ಯತೆಯಿಂದ ಕೂಡ ವ್ಯಾಪಾರ ಆಗುತ್ತೆ ಎಂಬುದಕ್ಕೆ ನಾನೇ ಒಂದು ಉದಾಹರಣೆ. ಇಲ್ಲಿ ಚೆನ್ನಾಗಿ ಬೇರೆ ಬೇರೆ ವಿಚಾರಗಳನ್ನ ನನ್ನ ಮಗ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಮಾಡಿರ್ತಾರೆ, ಲೆಕ್ಚರ್ ಆಗಿದ್ದ. ಅವನು M.Com ಕಲಿಸ್ತಾ ಇದ್ದ. ಕೊರೋನಾ ಟೈಮಲ್ಲಿ ಪ್ರಾಣ ಬಿಟ್ಟ, ಹಾರ್ಟ್ ಅಟ್ಯಾಕ್ ಆಯಿತು. ಅವನ ಫೋಟೋ ನೋಡಿ ಅಲ್ಲಿದೆ. ಅತಿ ಬುದ್ಧಿವಂತ, ಕ್ಲಾಸ್ ಉತ್ತಮ ಹುಡುಗ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಬಿಹೇವಿಯರ್ಸ್. ಆಯ್ತು, ಬಟ್ ಏನು ಮಾಡೋದು, ಕಳ್ಕೊಂಡೆ. ನನಗೆ ಇನ್ನೊಂದು ಮಗಳಿದ್ದಾಳೆ, ಆಶಾ ಅಂತೇಳಿ. ಅವಳು ಕ್ಲಿನಿಕಲ್ ಸೈಕಾಲಜಿ SDM ಅಲ್ಲಿ ಮಾಡಿದ್ದು. ನಾವು ಶೀಸ್ B.Ed ಆಲ್ಸೋ. ಈಗ ಅವಳು ಸೆಂಟ್ ಅಲೋಸಿಸ್ ಕಾಲೇಜಲ್ಲಿ ನನ್ನ ಪ್ಲೇಸ್ ಅಲ್ಲಿ ಈಗ ಅವಳು ಅಲ್ಲಿದ್ದಾಳೆ. ಅವಳಿಗೆ ಮದುವೆ ಆಗಿದೆ, ಚಿಕ್ಕ ಪಾಪು ಇದೆ, 4 ವರ್ಷ ಹೆಣ್ಣು ಮಗಳು. ಅವಳು 6ನೇ ಕ್ಲಾಸ್, 10, ಈಗ ಅವ್ರು 9ನೇ ಕ್ಲಾಸಲ್ಲಿ, ಸಾರಿ 4ನೇ ಕ್ಲಾಸಲ್ಲಿ ಇದ್ದಾರೆ. ಹುಷಾರಿದ್ದಾಳೆ, ಕುಲಶೇಖರದಲ್ಲಿ. ಇವಳು ಕೌನ್ಸಿಲ್ ಕೆಲಸ ಮಾಡ್ತಾ ಇದ್ದಾಳೆ. ಅದು ಕೂಡ ಸೆಂಟ್ ಅಲೋಸಿಯಲ್ಲಿ ಕೆಲಸ ಇರೋದು ನಿಮ್ಗೆ ಗೊತ್ತುಂಟು, ತುಂಬಾ ಮಾರ್ಕ್ ಬೇಕು. ಅವಳು ತುಂಬಾ ಸ್ಮಾರ್ಟ್ ನನ್ನ ಮಗಳು. ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಳಿಯ ಓಕೆ ಅಲ್ಲಿ ಆಗ್ತಾ ಇದೆ, ನಡೀತಾ ಇದೆ. ಅದರಂತೆ ವ್ಯಾಪಾರದ ಬಗ್ಗೆ ಹೇಳೋದಾದ್ರೆ ಜಾತಿ ಮತ ಧರ್ಮ ನೋಡ್ತಾ ಇಲ್ಲ, ಎಲ್ಲರೂ ಬರ್ತಾರೆ. ನನಗೆ ಪ್ರೇರಣೆ ಯಾರು ಗೊತ್ತಾ ಮೇಡಮ್? ಅವರು ವೀರೇಂದ್ರ ಹೆಗಡೆ ಅವರು. ಹೇಗೆ ಗೊತ್ತಾ, ಇಡೀ ನಾನು 95 ಇಸ್ವಿಯಲ್ಲಿ ಅವರ ಜೊತೆಗೆ ಮೇಳಗಳಲ್ಲಿ, ಕೃಷಿ ಮೇಳಗಳಲ್ಲಿ ಇಟ್ಟು ಟಿವಿ ನನ್ನ ಜೊತೆಗೆ ತೆಗೆದ ಫೋಟೋ. ನಾನು ಗ್ರೈಂಡರ್ ಅಲ್ಫೋನ್ಸ್ ರೇ, ಸೋಜರೇ, ಇದು ಗ್ರೈಂಡರಾ? ಹೂ. ಇದು ಟಿವಿಯಾ? ಹೂ. ಇದು BPL ಎಲ್ಲ ಕೇಳಿ ಮಾಡಿದಂಥ ವ್ಯಕ್ತಿ, ಅಷ್ಟು ದೊಡ್ಡ ವ್ಯಕ್ತಿ. ಆ 31 ವರ್ಷಗಳ ಹಿಂದೆ ನನಗೆ ಕೂಡ ಮಾರ್ಗದರ್ಶನ. ಅದು ಕಾಶ್ಮೀರಿ ಚಂದಿದ್ರು ಮಾಸ್ಟ್ರು, ಸಿದ್ಧವನ ಗುರುಕುಲದವರು. ಅವರು ಇವತ್ತು ದಿವಂಗತರಾಗಿದ್ದಾರೆ. ನಾನು ಯಾವತ್ತೂ ಅವ್ರು ನೆನೆಸ್ತೇನೆ. ಯಾಕೆ ಗೊತ್ತಾ, ಅವರು ಕೊಟ್ಟ ಮಾರ್ಗದರ್ಶನ, ಜನರು ಮಾಡಿದ ಪ್ರೀತಿ. ಈಗ ವೀರಣ್ಣ ಅಂತ ಇದ್ದಾರೆ, ಧರ್ಮ ವೀರಂಗಡ P. ಅವರು ನಾನು ಕಾಲ್ ಕೊಟ್ಟದ್ದು ಎತ್ತಾರೆ. ಯಾಕಂದ್ರೆ ನನ್ನ ಊರಿನವರು, ನಾವು ಗೌರವ ಕೊಡ್ತಾರೆ, ನಾನು ಅವ್ರಿಗೆ ಗೌರವ ಕೊಡ್ತೀನಿ. ನಾನು ವೀರೇಂದ್ರ ಹೆಗಡೆ ಆಗಾಗ ಹೋಗ್ತಾ ಇತ್ತು. ನಾನು MLA ಎಲೆಕ್ಷನ್ ನಿಂತಿದ್ದೆ, MLCಗೆ ನಿಂತಿದ್ದೆ. ಆಗ ಇರೋದೆಲ್ಲ ಕೊರ್ರ ಉಂಡ ಇಜ್ಜಿ ಆಶೀರ್ವಾದ ಕೊಂಡೆ. ಯಾವ ಅವ್ರು ಹೇಳಿದ ಮಾತುಂಟು, ಮಾಂತೆಲ್ಲ ಮುಲ್ಪ ದುಡ್ಡು ಬರ್ತಾ ದುಡ್ಡೇ ಹೊಡಿಸಿ ಮಾಡ್ಬಾರತ್ತ ಅಂಚತ್ತು ಆಶೀರ್ವಾದ ಕೊಂಡೆ. ಯಾವ ಅದು ದೊಡ್ಡ ಮಾತಲ್ವ? ಅಲ್ಲದೆ ನಾನು ಬೆಳ್ತಾನಿದ್ದು ಆಂಬುಲೆನ್ಸ್ ಇಟ್ಟಿದೆ, ಫ್ರೀ ಅಂತ, ಜನರಿಗೆ ಫ್ರೀ ಓಡಾಡಲಿ ಅಂತೇಳಿ, ಓಮನಿ ಆಂಬುಲೆನ್ಸ್. ಅದನ್ನು ನಾನು ಉದ್ಘಾಟನೆ ಅವರನ್ನೇ ಮಾಡಿಸಿದೆ. ಅವರು ಅಲ್ಲಿ ಅವರ ಪೀಠದಿಂದ ಇಳಿದು ಬರ್ತಾ ಇದ್ರು. ನನಗೆ ಆಶ್ಚರ್ಯ ಇತ್ತು, ಆ ಪೀಠದಿಂದ ಬರೋಲ್ಲ, ಬಂದರು. ನನ್ನ ಒಂದು ಲಾಟ್ ಕೊಟ್ಟು ಆಂಬುಲೆನ್ಸ್ ನೋಡ್ಲಿಕ್ಕೆ. ಅವ್ರು ಹೇಳಿದ್ರು, ಸೋಜರೆ ಈ ಆಂಬುಲೆನ್ಸ್ ಧರ್ಮಕೊಂಡ ವಿಲೇಜಿ ಇವ್ರು ಇಳಿದು ಬಂದಾಗ ಎಲ್ಲರಿಗೆ ಅಲ್ಲಿ ಆಶ್ಚರ್ಯ ಆಗಿದೆ. ಈ ಆಂಬುಲೆನ್ಸ್ ನೋಡಿ, ನನ್ನ ಆಂಬುಲೆನ್ಸ್ ನಿಂತುಕೊಂಡು ನನಗೆ ಪಾಠ ಮಾಡ್ತಾ ಇದ್ರು ಅವರು. ಅದೆಲ್ಲ ನೆನೆಸಿ ಉಂಟಲ್ಲ, ಅವರ ಬೆಲೆ, ಅವರ ಒಂದು ಕಾವಂದರ ಬ್ಯೂಟಿಫುಲ್. ಅದನ್ನಂತ STP ಕರ್ಕೊಂಡು ಹೋದೆ. ಮುಸ್ಲಿಮರನ್ನು ತುಂಬ ಪ್ರೀತಿ ಮಾಡ್ತಾರೆ, ಕ್ರೈಸ್ತರನ್ನು ತುಂಬ ಪ್ರೀತಿ ಮಾಡ್ತಾರೆ, ಹಿಂದೂಗಳನ್ನು ಅತ್ಯಂತ ಪ್ರೀತಿ ಮಾಡ್ತಾರೆ. ಒಟ್ಟಿನಲ್ಲಿ ಆ ಮನುಷ್ಯ ಉಂಟಲ್ಲ, ಅದು ನಡೆದಾಡುವ ಮಂಜುನಾಥ, ಅದು ಸತ್ಯವೇ. ಅವರಲ್ಲಿ ಏನೋ ಒಂದು ಇದೆ. ಜನ ಈ ಬೇರೆಲ್ಲ ಹೇಳಿ ಏನೇ ಹೇಳಿ, ಅದು ನಿಮ್ಗೆ ಗೊತ್ತಿದೆ, ಅದು ಬೇಡ ನಮಗೆ. ಬಟ್ ಕಾವಂದರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ನನಗೆ ಒಬ್ಬನಿಗೆ ಅಲ್ಲ, ನಿಮ್ಗೆ ಎಲ್ರಿಗಿದೆ. ದೇವತಾ ಮನುಷ್ಯ, ಅವರಿಂದಾಗಿ ನಾನು ಇಷ್ಟು ಬೆಳೆದಿದೆ ಅಂತೇಳಿ. ಯಾಕೆಂದರೆ ಬರೇ ಮಾತಲ್ಲ, ಅವರು 150 ಮಿಕ್ಸಿ ಬೇಕು, ಸಾಮೂಹಿಕ ಮದುವೆ ಉಂಟು, ನೀವು ಹಿಡ್ಕೊಂಡು ಬರಬೇಕು, ಇದೆಲ್ಲ ಅವರು ಮಾತಾಡಲ್ಲ. ನಾನು ಇವತ್ತಿನವರೆಗೆ ಅವ್ರು ಫೋನ್ ಮಾಡಲ್ಲ. ಫೋನ್ ಮಾಡೋದು ಜನ ಅಲ್ಲ, ನಾನು ಮಾಡೋದು ಅವ್ರು ವೀರಣ್ಣ. ಅವ್ರು ಕಾಲ್ ಒಂದು 5 ಮಿಕ್ಸಿ ಬರ್ತವಲ್ಲೇ, ಬಟರ್ಫ್ಲೈ ಬೊಕ್ಕೊಂಜಿ ಇಂಕ್ಲ ದನಿಕುಲು 5 ಪಂಪೇರು ನೋಡಿ. ಅವರು ಅಷ್ಟು ಬ್ಯುಸಿ ಇದ್ರು ಕೂಡ, ಅಷ್ಟು ದೊಡ್ಡ ಮನುಷ್ಯ ಆದರೂ ಕೂಡ, ಮಿಕ್ಸಿ ನನ್ನ ಇದು ಹೂವು ಒಂದು ಬಾಕ್ಸ್ ಮಲ್ಲಾಂಡು, ಒಂದು ಬಾರಿ ಮಲ್ಲಾಂಡು ಅಕ್ಲೆ ಕೊನೆ ಬಂಗ ಹಾಕೊಂಡು ಎಲ್ಲೇ ಸ್ಲೀಕ್ ಅಂದ್ರೆ ವಿಡಿಯೋ ಉಂಟು. ಆಗ್ಲೇ ನಾನು ಮಿಕ್ಸಿ ಬರೋದು ಉಂಟು ನನ್ನ ಕೈಲಿ. ವಸ್ತು ಏನಲ್ಲ, ಬಟ್ ಲಾಂಚ್ ಮಾಡಿದ ವಸ್ತು ಉಂಟಲ್ಲ, ಅದು ವಸ್ತು ಅಂತ ಬೇರೆ ಬೇರೆ ಮಾಡಿದ್ದೇನೆ ಮೇಡಮ್. ತುಂಬ ಸರ್ಕಸ್ ಆಡಿದ್ದೇನೆ, ತುಂಬ ಹೋರಾಟ ಮಾಡಿದ್ದೇನೆ. ಧರ್ಮಸ್ಥಳ ಲಕ್ಷದೀಪಕ್ಕೆ ಅಂಗಡಿ ಇಟ್ಟಿದ್ದೇನೆ, ಜನ ಬರ್ತಿದ್ರು, ನೋಡ್ತಿದ್ರು, ಹೋಗಿ ಎಲ್ಲ ಮಾಡಿದ್ದೇನೆ. ಬಟ್ ಇವಾಗ ಆ ಪರಿಸ್ಥಿತಿ ಇಲ್ಲ. ನಾನು ಹಳ್ಳಿ ಹೋಗೋ ಅವಶ್ಯಕತೆ ಇಲ್ಲ. ಜನ ಇಲ್ಲಿಗೆ ಬರುತ್ತೆ. ಎಲ್ಲಿಂದ ಬರ್ತದೆ ಗೊತ್ತಾ ನಿಮಗೆ? ಮೂಡಿಗೆರೆಯಿಂದ ಇಲ್ಲಿ ಬರ್ತಾರೆ, ಚಿಕ್ಕಮಂಗ್ಳೂರಿನ ಜನ ಇಲ್ಲಿ ಬರ್ತಾರೆ, ಹಾಸನದಿಂದ ಇಲ್ಲಿ ಬರ್ತಾರೆ, ಸಕಲೇಶ್ಪುರದಿಂದ ಇಲ್ಲಿ ಬರ್ತಾರೆ. ಯಾಕೆ ಬರ್ತದೆ ಗೊತ್ತಾ? ಏನೂ ಗೊತ್ತಿಲ್ಲ, ಪವಾಡವೂ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಬಂದು ಬಿಡ್ತಾರೆ. ಸ್ವಾಮೀಜಿಗಳು ಬರ್ತಾರೆ. ಯಾರು ಗೊತ್ತಾ? ಒಬ್ರು ದೊಡ್ಡ ಸ್ವಾಮೀಜಿ ಇದ್ದಾರೆ ನಿಮ್ಮ ಇಲ್ಲಿ ಚಿಕ್ಕಮಂಗ್ಳೂರು ಹತ್ರ. ಅವ್ರು ದೊಡ್ಡ ದೇವಸ್ಥಾನ ಇದೆ. ಅವರು ನನಗೆ ಹೆಸರು ಬರ್ತಲ್ಲ, ಚೆನ್ನಾಗಿ ಗೊತ್ತು. ಅವ್ರು ಇಲ್ಲಿ ಬಂದು ಕೂತ್ಕೊಂಡು ಎಂಕೋ ಈ ವಾಷಿಂಗ್ ಮಿಷಿನ್ ಬೋರ್ಡು, ಅವ್ರು ಕನ್ನಡ ಮಾತಾಡೋದು ಅಲ್ಲಿ ಬೇಕು ಉಂಟಲ್ಲ, ಕೂಡಲೇ ತೋರಿಸಿಕೊಡು. ಕಳಿಸಿಕೊಡ್ತೀರಲ್ಲ, ಕಳಿಸಿಕೊಡ್ತಾನೆ. ನಿಮ್ಗೆ ಗೊತ್ತಿದೆ, ಅದು ಚಿಕ್ಕಮಗಳೂರು ಹಾಸನ ಈಚೆ ಮಧ್ಯಭಾಗ ದೊಡ್ಡ ಟೆಂಪಲ್. ಬಟ್ ಒಳ್ಳೆ ಊಟ ಎಲ್ಲ ಕೊಡ್ತಾರೆ. ನಾನು ಅಲ್ಲಿ ಹೋಗಿದ್ದೇನೆ. ರಾಜ್ಯ ಅಂತ ಹಾಗೆ ಬರುತ್ತೆ. ರಾಜ ಗೊತ್ತಾಗ್ತಾ ಇಲ್ಲ, ಇರ್ಲಿ. ಅಂಥವ್ರು ಮತ್ತೆ ಸ್ವಾಮೀಜಿಗಳು ಮತ್ತೆ
ನಮ್ಮ ಕನ್ಯಾಡಿ ಸ್ವಾಮಿಗಳು ನನಗೆ ನಾನು ಭಾಳ ಅಭಿಮಾನ ಅವರಿಗೆ. ನಾನು ಅಲ್ಲಿ ಹೋಗುದು. ಆಯಿತು ಎಸ್ ಇಂಚೋಲರ್ ಆಯಿತು. ಮತ್ತು ಇನ್ನೊಬ್ಬರು ಸ್ವಾಮಿಗಳ ವಿಟ್ಲದಲ್ಲಿ ಒಬ್ರು ಇದ್ದಾರೆ. ಅವರು ಆಗಾಗ ಕಾಗದ ಬರಿತಾ ಇರೋದು ನನಗೆ. ಇಂಚೋಲರ್ ಬ್ಯಾರ ಉಂಡ ಓಕೆ ಅಷ್ಟೇ ಕಾಗದ ಬರೀದವ್ರು, ಬೇರೇನಿಲ್ಲ. ಫೋನ್ ಮಾಡಲ್ಲ, ಒಬ್ಬರು ಫೋನ್ ಮಾಡಲ್ಲ. ಫೋನ್ ಮಾಡೋದು ದೊಡ್ಡ ಜನ ನಾನಲ್ಲ. ಕಾಗದ ಬರೆದು ಹಾಕ್ತಾರೆ. ಖುಷಿಯವು ಇಷ್ಟಾದರೂ ಉಂಟಲ್ಲ. ಅದೇ ನಿಮ್ಮ ಮೂಡಬಿದಿರೆ ಚಾರುಕೃತಿ ಭಟ್ಟಾರಕ ಸ್ವಾಮೀಜಿ ಇವತ್ತು ಬೆಳಿಗ್ಗೆ ನನಗೆ ಮೆಸೇಜ್ ಮಾಡಿದ್ದಾರೆ, ಆಶೀರ್ವಾದ ಉಂಟು. ನಾನು ಕರೆದೆ ಅವರಿಗೆ. ಕರೆದ ಹೀಗೆ ಅಮ್ಮ ಅಂದ್ರೆ ನಿಮ್ಮ ಕಾರ್ಯಕ್ರಮ ಒಳ್ಳೆಯದಾಗತ್ತೆ. ಹೀಗೆ ಎಲ್ಲರ ಜೊತೆ ನಾನು ಇದ್ದೇನೆ. ಹೇಗೆ ನಿಮ್ಮ ಕೆಲವರಲ್ಲಿ ಜಾತಿ ಮತ ನಾನು ಪಕ್ಷವನ್ನು ಇರ್ಬೋದು ಮೇಡಮ್, ಅದು ಪಕ್ಷವನ್ನು ಇಲ್ಲಿ ನಾನು ಮಿಕ್ಸ್ ಯಾವತ್ತೂ ಮಾಡಲ್ಲ ಅಲ್ವಾ. ಮತ್ತು ರಾಜಕೀಯದಲ್ಲಿ ನಾನು ರಾಷ್ಟ್ರೀಯ ಕಾರ್ಯದರ್ಶಿದ್ರು ಅಲ್ಲಿ ಕೂಡ ಶಿಸ್ತಲ್ಲಿ ಇರ್ತೀನಿ. ಯಾಕಂದರೆ ಗೊತ್ತಲ್ವಾ, ಇವತ್ತು ರಾಜಕೀಯದಲ್ಲಿ ಶಿಸ್ತಿಲ್ಲ, ಅಶಿಸ್ತು. ವಿದ್ಯಾಭ್ಯಾಸ ಇದ್ರೂ ಕೂಡ ಅಶಿಸ್ತಿ. ಬಟ್ ನಾನು ಹಾಗಿಲ್ಲ. ನಾನು ನನ್ನತನವನ್ನು ಬಿಟ್ಟು ಇಳಿಯಲ್ಲ. ಭಾಷೆಗಳಲ್ಲಿ ಕೂಡ ಶುದ್ಧತೆ ಇದೆ. ಮತ್ತು ಒಂದು ಬೇಕಲ್ಲ ಪಕ್ಷ ಅಂದರೆ ನಾನು ಪಕ್ಷದಲ್ಲಿ ಆ ಪಕ್ಷವನ್ನು ನನಗೇನು ಕೊಡ್ತದೆ ಕೊಡಲ್ಲ ವಿಷಯ ಅಲ್ಲ. ಬಟ್ ಆ ಪಕ್ಷದಲ್ಲಿ ಕೂಡ ಸತ್ಯತೆ ಇದೆ, ನ್ಯಾಯ ಇದೆ, ಧರ್ಮವಿದೆ. ಬಡವನ ಕಣ್ಣೀರು ಒರೆಸುವಂಥ ಶಕ್ತಿ ಆ ಪಕ್ಷಕ್ಕೂ ಇದೆ, BJPಗೂ ಇದೆ. BJP ಎಷ್ಟು ಒಳ್ಳೆಯವರಿದ್ದಾರೆ, ಕಾಂಗ್ರೆಸ್ಸಲ್ಲಿ ಎಷ್ಟು ಒಳ್ಳೆಯವರಿದ್ದಾರೆ, ಎಲ್ಲ ಪಕ್ಷ ಒಳ್ಳೆಯವರಿದ್ದಾರೆ. ಆದರೆ ಕೆಟ್ಟವರ ಮಧ್ಯೆ ಒಳ್ಳೆಯವರು ಕಾಣುವುದಿಲ್ಲ. ಇಷ್ಟೇನು ಹೇಳ್ತಾನೆ. ಮತ್ತು ಸುದ್ದಿ ಪತ್ರಿಕೆ ಬಗ್ಗೆ ನಾನು ಹೇಳೋದಾದ್ರೆ, ನಾನು ಬೆಳಿಗ್ಗೆ ಎದ್ದು ಓದುವ ಅದು ಪೇಪರ್ ಸುದ್ದಿ ಯಾವಾಗ ವಾರದಲ್ಲಿ ಸೋಮವಾರ ಗುರುವಾರ ನೀವು ಬರ್ತದೆ. ಬಟ್ ನಮಗೆ ಬರುವಾಗ ಶುಕ್ರವಾರ ಶನಿವಾರ ಆಗ್ತದೆ. ಅದರ ಮೊದಲು ನಾನು ಇಲ್ಲಿ ಒಂದು ಬರ್ತದೆ, ನನ್ನ ಮನೆಗೆ ಬರ್ತದೆ, ಇಲ್ಲಿಗೆ ಬರ್ತದೆ. ಸುದ್ದಿ ಬಿಡುಗಡೆ ನಾನು ಓದ್ತಾ ಇರ್ತೀನಿ, ಅದನ್ನು ನೋಡ್ತೀನಿ. ಎಲ್ಲಿವರೆಗೆ ನಾನು ಸತ್ತವರನ್ನು ಸಮೇತ ಎಲ್ಲ ನೋಡ್ತೇನೆ. ನನಗೆ ಗೊತ್ತಾಗೋದು ಸುದ್ದಿ ಪೇಪರ್ ನೋಡಿ ಎಷ್ಟು ಅವ್ರು ತೀರಿದ್ರು ಇವರು ತೀರಿದ್ರು ಇಲ್ಲಿ ಗೊತ್ತೇ ಆಗಲ್ಲ. ಸೊ ಸುದ್ದಿ ಬಿಡುಗಡೆ ಸಂಪೂರ್ಣ ಓದುವ ವ್ಯಕ್ತಿ ನಾನು ಒಂದು. ಮತ್ತು ಬೇರೆ ಪತ್ರಿಕೆ ವಿಜಯ ಕರ್ನಾಟಕ 4 ಗಂಟೆ ನಮ್ಮ ಮನೆಗೆ ಬರ್ತದೆ. ಬಹುಶಃ ಫಸ್ಟ್ ಕ್ಲಾಸ್ ಬರೋದು ನನ್ನ ಮನೆಗೆ. ಅದು ಚೆನ್ನಾಗಿ ಓದ್ತೇನೆ ನಾನು, ಹೆಚ್ಚಿನ ಪೇಪರ್ ಓದ್ತೇನೆ. ಬಟ್ ಈಗೀಗ ನನಗೆ ಒತ್ತಡದಿಂದಾಗಿ ವಾಟ್ಸಪ್ಪೇ ನೋಡೋದು ಸ್ವಲ್ಪ ನೋಡಿ ಅಲ್ಲಿ ಸಾಕಾಗ್ತದೆ. ನಾನು ವಿಜಯ ಕರ್ನಾಟಕ ಓದದೆ 2-3 ದಿವಸ ಆಯಿತು. ಟೈಮ್ ಇಲ್ಲ, ಸಮಯ ಇಲ್ಲ. ಬಟ್ ದೇವರ ದಯೆಯಿಂದ ಎಲ್ಲ ಎಲ್ಲ ಮಿತ್ರಗಳು, ನಿಮ್ಮ ಮಾಧ್ಯಮದವರು, ನನ್ನಲ್ಲಿ ಇರುವಂಥ ಕಾಂಟೆಂಟ್ ಯಾರಿಗೆಲ್ಲ ಗೊತ್ತು, ಎಲ್ಲ TV9 ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ನಾನು ಕಾಲ್ ಮಾಡಿ ಮಾತಾಡಿ ಹೇಗಿದ್ದೀರಾ, ಚೆನ್ನಾಗಿದ್ದಾರೆ. ಮೊನ್ನೆ ಮೇಡಮ್ ಇದ್ದಾರೆ, ಇನ್ನೊಂದು ಚಾನಲ್ ಯಾರು ಗೊತ್ತಾ, ಒಳ್ಳೆಯ ಒಂದು ಚಾನಲ್ ಇದೆ. ಹೆಣ್ಣು ಮೇಡಮ್ ಒಬ್ರು ಹೆಂಗಸು, ಅಲ್ಲಲ್ಲ ಅಲ್ಲಲ್ಲ ಅವ್ರದ್ದೇ ಚಾನಲ್ ಮಾಡಿದಾರಲ್ಲ ಒಂದು ವಿಜಯಲಕ್ಷ್ಮಿ ಪರಗೂರು ಅವ್ರದ್ದು ಗೊತ್ತು. ಮತ್ತೊಬ್ರು ಇದ್ದಾರಲ್ಲ, ಅವರೇ ಆಂಕರ್ ಆಗಿ ಮಾಡ್ತಾರೆ. ಈಗ ಅವ್ರದ್ದೇ ಚಾನಲ್ ಇದೆ, ಬೇರೆ ಇದ್ರು ಅವರು. ರಾಧಾ ಹಿರೇಗೌಡ ಮೊನ್ನೆ ಸಿಕ್ಕಿದ್ರು. ಹೇಗಿದ್ರೆ ಅಲ್ಫೋನ್ಸ್ ಅಂತ ಹೇಳ್ತಾರೆ. ಅವ್ರು ಇಲ್ಲಿರೋದು, ನಾನು ಇಲ್ಲಿರೋದು, ಬಟ್ ಕಾಂಟ್ಯಾಕ್ಟ್ ಇದ್ದಾನೆ. ಹಾಗೆ ರವಿ ಬೆಳಗೆರೆ ಫಸ್ಟ್ ಬರೆದು ಕರೆಸಿದ್ದು ನಾನು ಬೆಳ್ತಂಗಡಿಯಲ್ಲಿ, ನನಗೆ ದಶಮಾನೋತ್ಸವವಾಗಿ. ರವಿ ಬೆಳಗೆರೆ ಯಾರು, ನಾನು ಯಾರು, ಅವರ ಶಾಲೆ ಕರೆದ್ರು. ನಮಸ್ತೆ ಅಂತ ಶಾಲೆ ಇದೆ, ಅಲ್ಲಿ ಹೋಗಿದ್ದೇನೆ. ಅವರು ನನಗೆ ಹೇಳಿದ ಭಾಷಣ ಇವತ್ತಿನ ಇಲ್ಲಿ ಬೆಳ್ತಂಗಡಿಯಲ್ಲಿ ಸೋಜಾ ಅಂತ ಇದೆ, ಅದು ಸೋಜಾ ಇಲ್ಲ, ಅದು ಎದ್ದುಕೊಂಡು ಮಾಡ್ತಾರೆ. ಅವ್ರು ಸೋಜಾ ಅಂದ್ರೆ ಆ ಥರದ ಡೆಫಿನೇಷನ್ ಕೊಟ್ಟರು. ಮಲಗಿಲ್ಲ, ಚೆನ್ನಾಗಿದ್ದಾರೆ, ಆ ಥರದಲ್ಲಿ ತುಂಬಾ ಮಂದಿ. ಮತ್ತೆ ನಿಮ್ಮಂತವರ ಈ ಒಂದು ಶಾಪ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಆಲ್ಮೋಸ್ಟ್ ಆಗಿ ಎಲ್ಲ ಹೈ ಕ್ವಾಲಿಟಿ ಬ್ರ್ಯಾಂಡ್ ಇರುವಂತದ್ದು. ಇದೀಗ ಹೊಸ ಸೇರ್ಪಡೆ ಆಗಿರುವಂತದ್ದು ವಿಡಿಯಂ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ? ವಿಡಿಯಂ ಕಂಪನಿ ಹೊಸ್ತಲ್ಲ, ನಮ್ಗೆ ತುಂಬಾ ವರ್ಷದಿಂದ ಇದೆ. ಆದ್ರೆ ಇವತ್ತು ಲಾಂಚ್ ಮಾಡೋದು ಮಿಕ್ಸಿ ಉಂಟಲ್ಲ, ಅದು ಸೂಪರ್ ಮೇಡಮ್. ಯಾಕೆ ಗೊತ್ತಾ, ವಿಡಿಯಂ ಯಾಕೆ ತಗೊಂಡೆ ಗೊತ್ತಾ, ನಾನು ಕಂಪನಿ ತುಂಬಾ ಎಲ್ಲವೂ ಫೇಮಸ್ಸೇ ಕಂಪನಿ. ಬಟ್ ನಮ್ಮ ಆಗ ಒಂದು ಸಭೆಯಲ್ಲಿ ಅಶ್ರಫ್ ಅಲಿ ಕುಂಜಿ ಅವ್ರು ಹೇಳಿದ್ರಲ್ಲ, ಸೇಲ್ಸ್ ಎಲ್ಲರೂ ಮಾಡ್ತಾರೆ, ಆಫ್ಟರ್ ಸರ್ವಿಸ್ ಇಲ್ಲ. ಆಫ್ಟರ್ ಸರ್ವಿಸ್ ನ ನಂಬರ್ 1 ಕಂಪನಿ ಇಂಡಿಯಾದಲ್ಲಿ ಉಂಟಂತಂದ್ರೆ ವಿಡಿಯಂ. ಎದೆ ತಟ್ಟಿ ಹೇಳ್ತೇನೆ. ಇವತ್ತು ಇಲ್ಲ ನಾಳೆ ರಿಪೇರಿ ಆಗುತ್ತೆ. ಆಯ್ತು, ವಾರಂಟಿ ಇರುವಾಗ ಮಾಡ್ತಾರೆ, ವಾರಂಟಿ ಇಲ್ಲದಾಗ ಅದಕ್ಕೂ ಮಾಡ್ತಾರೆ. ಮತ್ತೆ ಅವರ ಸ್ಪೇರ್ಸ್ ಎಲ್ಲ ಒರಿಜಿನಲ್. ಅದರ ಓನರ್ಗೆ ನಾನು ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಸಿಕ್ಕಿದ್ದೇನೆ, ಮಾತಾಡಿದ್ದೇನೆ, ಭೇಟಿಯಾಗಿದ್ದೇನೆ. ಅವರು ಹೇಳಿದ ಒಂದೇ ಮಾತು ಆ ಟೈಮಲ್ಲಿ, ಅದು ನಾನು 29 ವರ್ಷಗಳ ಹಿಂದೆ ನಾನು ಮಾತಾಡಿದ್ದು. ಅವರು ಈಗ ಇದ್ದಾರೆ, ಏಜ್ ಆಗಿದೆ. ಅವ್ರು ಹೇಳಿದ್ರು, ಅಲ್ಫೋನ್ಸ್ ಐ ಆಮ್ ವಿತ್ ಯು ಅಂತ ಮನುಷ್ಯ. ಅವ್ರು ಸ್ವಂತ ತಯಾರಿ ಮಾಡಿದಂತ ಒಂದು ಮಿಕ್ಸ್. ಅದು ಪ್ರೀತಿ. ಆವಾಗ ಆಗ್ಲೇ ಇದು ರೆಡಿ ಆಗ್ತಾ ಇತ್ತು. ಅವರು ಅದನ್ನ ಪ್ರೀತಿ ಮಾಡಿದ್ರು ಇದರಲ್ಲಿದ್ದಾರೆ. ಇವತ್ತು ನೀವಾಗ್ಲಿ ಯಾರಾಗ್ಲಿ ವಿಡಿಯಂ ಕೊಂಡೋಗಿ ನೀವಿರುವ ತನಕ ಅವರು ಸರ್ವಿಸ್ ಕೊಡ್ತಾ ಇರ್ತಾರೆ. ಮತ್ತೆ ನೀವೇ ಹೇಳ್ಬೇಕು, ನನ್ನ ಸೈಯಾಡೊಂದು ಬೇತೆಕೊನಕ ಅಂತ. ಅಂತದ್ದು ಮಿಕ್ಸಿ ವಿಡಿಯಂ. ಹಾಗೆ ಇರ್ಲಿಕ್ಕೆ ಬಟರ್ಫ್ಲೈ ಇದೆ, ಫಿಲಿಪ್ಸ್ ಇದೆ, ಮತ್ತೆ ತುಂಬಾ ಇದೆ, ಬೇರೆ ಬೇರೆ ಕಂಪನಿ ಬೇಕಾದಷ್ಟಿದೆ. ಬಟ್ ನಾನು ಹೇಳೋದು, ನನಗೇನು ಅವರು ಕೊಟ್ಟಿಲ್ಲ, ಲಂಚ ಕೊಟ್ಟಿಲ್ಲ. ಬಟ್ ಒಳ್ಳೆ ಸೇಲ್ ಆಗೋ ಮಿಕ್ಸಿ ಅದೇ, ಸರ್ವಿಸ್ ಕೂಡ ಮಿಕ್ಸ್ ಅದೇ. ಬಟ್ ಜನರಿಗೆ ಗೊತ್ತಾಗಲ್ಲ. ನಾನು ವಿಡಿಯಂ ಅಂದ್ರೆ ಮೀಡಿಯಂ ಅಂತ ಹೇಳ್ತಾರೆ, ಮೀಡಿಯಂ ಅಂದ್ರೆ ವಿಡಿಯೋಕಾನ್ ಅಂತ ಹೇಳ್ತಾರೆ. ಅವ್ರ ಹೆಸರಿಟ್ಟದ್ದು ವಿಡಿಯಂ. ಅದರ ಹೊಸ ಮಿಕ್ಸಿ ಲಾಂಚ್ ಮಾಡಿದೆ. ಅದರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತೆ ಸರ್ವಿಸಿಗೆ ನೀವು ಎಲ್ಲಿಂದಲೇ ತಗೊಳ್ಳಿ, ಬ್ಯಾಂಗ್ಳೂರು ತಗೊಳ್ಳಿ, ಎಲ್ಲಿ ತಗೊಳ್ಳಿ, ಸರ್ವಿಸ್ ನಾನು ಕೊಡ್ತೇನೆ. ಹಾಗಂತ ಹೇಳಿದ್ದು ಸರ್ವಿಸ್ ಮಾಡೋದು ಅಂಗಡಿ ಅಲ್ಲ,
ನಮಗೂ ಸೇಲ್ಸ್ ಬೇಕಲ್ಲ. ಅದಕ್ಕೆ ಸೊ ಗ್ರಾಹಕರಿಗೆ ಏನ್ ಹೇಳ್ತೀರಾ ಅಂತ? ಗ್ರಾಹಕರು ಏನು ಹೇಳೋದು ಇಷ್ಟೇ, ಸೋಜಕ್ಕೆ ಬನ್ನಿ. ಬರೇ ಮಿಕ್ಸಿ ಅಲ್ಲ, AC ಇರಲಿ, ನಿಮ್ಮ ಸೆಂಟ್ರಲ್ ಲಾಕ್ ಗೋದ್ರೇಜ್ ಲಾಕರ್ ಇರ್ಬೋದು, ಅಥವಾ AC ಇನ್ನೂ ಇದೆ ಮಲ್ಟಿ ಕೂಲಿಂಗ್ ಮಾಡುವಂಥದ್ದು, ಸೆಂಟ್ರಲೈಸ್ AC, ಮತ್ತೆ ಫರ್ನಿಚರ್ಸ್, ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲವೂ ಇಲ್ಲಿದೆ. ಎಲ್ಲ ಬಂದು ನೋಡ್ಬೋದು. ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡುದು. ಬೆಳ್ತಂಗಡಿ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಒರಿಜಿನಲ್ ಒಂದು ಇಡೋದು, 1-2 ಮತ್ತೆ ಹೇಳುದು ಇದರ ಸಾಮಾನು ಸಿಗುವುದಿಲ್ಲ. ಆಗ ಜನ ಏನು ಹೇಳ್ತಾರೆ, ಆಗ ಸಾಮಾನು ಸಿಗುವ ಮಿಕ್ಸಿ ಕೊಡಿ ಅಂತ. ಅದು ಕೊಡುದು ಯಾವ್ದು, ಗೋಪಾಲ, ಗಣೇಶ, ರಾಜೇಶ ಇಂಥ ಬೇರೆ ಬೇರೆ ಮಿಕ್ಸಿ ಹೆಸರು ಇಡ್ತಾರೆ, ಅದು ತಂದು ಕೊಡ್ತಾರೆ. ಅದು 1 ವರ್ಷ ಬರ್ತದೆ, 2 ವರ್ಷ ಹೋಗ್ತದೆ. 2 ವರ್ಷ ನಂತರ ಸ್ಪೇರ್ ಬೇಕಂತಾಗ ಸ್ಪೇರ್ ಸಿಗಲ್ಲ. ಆ ಮಿಕ್ಸಿ ತಲೆ ಮೇಲೆ ಹೊತ್ಕೊಂಡು ಅಂಗಡಿ ಜನ ತಿರುಗ್ತಾರೆ. ಅದಕ್ಕಿಂತಲೂ ಸ್ಪೇರ್ ಸಿಗುವುದು ಒರಿಜಿನಲ್ ಮಿಕ್ಸಿ ಕೊಂಡೋದು ಒಳ್ಳೇದಲ್ಲ ಅಂತ ನಾನು ಹೇಳುದು. ಹಾಗಂತ ನಾನು ಹೇಳಿದ ಉಳಿದ ಮಿಕ್ಸಿ ಕೆಟ್ಟಂತಲ್ಲ, ಅವುಗಳು ಒಳ್ಳೇದಿವೆ, ಸರ್ವಿಸ್ ಕೊಡ್ಲಿಕ್ಕೆ ಆಡಾಡ್ತಾರೆ. ಇವತ್ತು ಮಿಕ್ಸಿ ವಿಡಿಯೋ ಕಂಪನಿ ಏನಾಯ್ತು, ಎಲ್ಲ ಕೊಟ್ಟದ್ದು ಹೋಯ್ತು. ಫಿಲಿಪ್ಸ್ ಏನಾಯ್ತು, ಫಿಲಿಪ್ಸ್ ಮಾಡಲ್ಲ. ಇವತ್ತು ಫಿಲಿಪ್ಸ್ ನೀವು ತಗೊಂಡ್ರೆ ನೀವು ನಿಮ್ಮ ತಲೆಗೆ ಕಲ್ಲು ಹೊಡೆದಾಗೆ. ಯಾಕಂದ್ರೆ ಫಿಲಿಪ್ಸ್ ಹೆಸರಲ್ಲಿ ಮಾತ್ರ ಬರ್ತದೆ, ಫಿಲಿಪ್ಸ್ನವರ ಕೈಯಲ್ಲಿ ಅದಿಲ್ಲ. ಅದು ಯಾರೊಬ್ಬನಿಗೆ ಕೊಟ್ಟು ಬಿಟ್ಟಿದ್ದಾರೆ, ಕ್ವಾಲಿಟಿ ಚೆನ್ನಾಗಿಲ್ಲ. ಅದು ಗೊತ್ತು ನಮ್ಗೆ. ಬಟ್ ಜನ ಎಂಕ ಫಿಲಿಪ್ಸ್ ಬರಲಿ ಫಿಲಿಪ್ಸ್ ಬರೀ ಫಿಲಿಪ್ಸ್ ಈಗ ಅವರ ಕೈಲಿರೋದು ಟಿವಿಯೂ ಇಲ್ಲ, ಕೇವಲ ಟ್ರಿಮ್ಮರ್ ಮತ್ತೆ ಸ್ಪೀಕರ್ ಸೌಂಡ್. ಅದು ಫಿಲಿಪ್ಸ್ ಕ್ವಾಲಿಟಿಗೆ ಬಿಟ್ಟು ಇವತ್ತು ಸೋನಿ ತಗೊಂಡು ಬರ್ಬೋದು. ಸೋನಿ ಅವರ ಹತ್ರ ಇಲ್ಲ, ಅವರು ಮಾರಿದ್ದಾರೆ. ಈಗ ಬರುವ ಸೋನಿ ಹೇಗೆ ಬರುತ್ತೆ ಭಗವಂತ ಗೊತ್ತು, ನನಗೆ ಕೂಡ ಗೊತ್ತಿಲ್ಲ, ತಗೊಳ್ಳಿಲ್ಲ. ಗೋದ್ರೇಜ್ 137 ವರ್ಷ ಗೋದ್ರೇಜ್ ಇವತ್ತು ಹಾಗೇನೆ ಇದೆ, ಬಟ್ ಕ್ವಾಲಿಟಿ ಇದೆ. ಸರಿಗೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಬಟ್ ಸೋಜದಲ್ಲಿ ಅದಕ್ಕೆ ಕೂಡ ಸರಿ ಕೊಡ್ತಾರೆ. ನಾನು ಬಿಡಲ್ಲ, ನಾನು ಕಂಪನಿಯನ್ನು ಬಿಡುವುದೇ ಇಲ್ಲ. ನನಗೆ ಕಂಪನಿ ಹೆದರುತ್ತದೆ, ಬಿಕಾಸ್ ಲಿಫ್ಟಿಂಗ್ ಕ್ವಾಂಟಿಟೀಸ್ ಹೈ. ಕಂಪನಿಗಳು ನಮ್ಗೆ ಯಾಕೆ ಹೆದರ್ತಾರೆ ಅಂದ್ರೆ, ನಾವು ಸೇಲ್ ಮಾಡೋದು ಜಾಸ್ತಿ ಇದೆ. 4 ಮಿಕ್ಸಿ ಸೇಲ್ ಮಾಡಿ ಸರ್ವಿಸ್ ಕೊಡಿ ಅಂದ್ರೆ ಅವರು ಇದು ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ವಿಡಿಯಂ ಕಂಪನಿಯ ಮಿಕ್ಸರ್ ಗ್ರೈಂಡರ್ ಇವತ್ತು ಲಾಂಚ್ ಆಗಿದೆ. ಇದರ ಬಗ್ಗೆ SDPI ನ ಮಿಶ್ರಿಯ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಸೋಜಾ ಕಂಪನಿ ಬಗ್ಗೆ ಏನ್ ಹೇಳ್ತೀರಾ? ಈಗ ಇವತ್ತು ಒಂದು ವಿಡಿಯಂ ಕಂಪನಿಗೆ ಒಂದು ಲಾಂಚ್ ಆಗಿದೆ, ಸೊ ಏನ್ ಹೇಳ್ತೀರಿ ಈ ಕಂಪನಿ ಬಗ್ಗೆ? ಸೋಜಾ ಎಲೆಕ್ಟ್ರಾನಿಕ್ಸ್ ಅನ್ನುವಂಥದ್ದು ಬೆಳ್ತಂಗಡಿ ಕ್ಷೇತ್ರದಲ್ಲಿ 31 ವರ್ಷದಿಂದ ಏನು ಜನರಿಗೆ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಉಂಟು. ಉತ್ತಮವಾದಂತಹ ಗುಣಮಟ್ಟದ ಸೇವೆಯನ್ನು ಸಲ್ಲಿಸ್ತಾ ಉಂಟು. ಇದರ ಮಾಲೀಕರಾದಂತಹ ಅಲ್ಫೋನ್ಸ್ ಸರ್ ಫ್ರಾಂಕೋರವರು ಒಂದು ಒಳ್ಳೆಯ ವ್ಯಕ್ತಿತ್ವವಿರುವಂತಹ ಒಬ್ಬರು ಮಾಲೀಕರು. ಹಾಗಾಗಿ ಹೆಚ್ಚಿನ ಜನರನ್ನ ಏನು ಸೆಳೀತಾ ಉಂಟು ಈ ಮಾಲೀಕರು. ಇಲ್ಲಿ ಇವತ್ತು ಲಾಂಚ್ ಆಗಿರುವಂತಹ ವಿಡಿಯಂ ಬ್ರಾಂಡ್ ಇದ್ದು ಮಿಕ್ಸರ್ ಗ್ರೈಂಡರ್ ಆಗಿರ್ಬೋದು, ಅದೇ ರೀತಿ ಗ್ಯಾಸ್ ಸ್ಟವ್ ಆಗಿರ್ಬೋದು, ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಆಗಿರ್ತದೆ. ಇದು ಈ ಬೆಳ್ತಂಗಡಿಯ ಪ್ರದೇಶಕ್ಕೆ, ಇಲ್ಲಿನ ಜನರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ಪೆಷಲಿ ಮಹಿಳೆಯರಿಗೆ, ಯಾಕಂತ ಹೇಳಿದ್ರೆ ಈ ವಸ್ತುವನ್ನ ಯೂಸ್ ಮಾಡ್ಲಿಕ್ಕೆ ಇರುವಂತದ್ದು ಮಹಿಳೆಯರು. ಏನು ತುಂಬಾ ಶ್ರಮಪಟ್ಟು ಕುಕಿಂಗ್ ಕೆಲಸ ಮಾಡುವುದಕ್ಕಿಂತ ತುಂಬಾ ಈಸಿಯಿಂದ ಈ ಮಿಕ್ಸರ್ ಗ್ರೈಂಡರ್ ಅನ್ನ ಬಳಸಿಕೊಂಡು ಅಡುಗೆಯನ್ನ ಸಂತೋಷದಿಂದ ಮಾಡಬಹುದಂತ ಹೇಳಿ ನಾನು ಏನಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯಂ ಕಂಪನಿ ಅನ್ನೋದು ಮಾಯಾ ಗ್ರೂಪ್ಸ್ ಅಡಿ ಬರುತ್ತೆ. ಇದೀಗ ಮಾಯಾ ಗ್ರೂಪ್ಸ್ ನಿತಿನ್ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸೊ ಈ ವಿಡಿಯಂ ಕಂಪನಿ ಬಗ್ಗೆ ಏನ್ ಹೇಳ್ತಾರೆ, ಇದರ ಪ್ರಾಡಕ್ಟ್ ಯಾವ ತರ ಇರುತ್ತೆ ಅಂತ? ನಮ್ದು ವಿಡಿಯಂ ಪ್ರಾಡಕ್ಟ್ ಅಲ್ಲಿ ನಮ್ದು ಪ್ರೈಸ್ ಸ್ವಲ್ಪ ಮೀಡಿಯಂ ರೇಂಜ್ ಅಲ್ಲಿ ಇದೆ. ನಮ್ದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿ ಹೆವಿ ಕ್ವಾಲಿಟಿ ಇದೆ. ನಮ್ದು ಸ್ಟೀಲ್ ಗ್ಯಾಸ್ ಸ್ಟವ್ ಆಗಿರ್ಬೋದು, ಗ್ಲಾಸ್ ಟಾಪ್ ಆಗಿರ್ಬೋದು, ಎಲ್ಲ ಕ್ವಾಲಿಟಿಯಲ್ಲಿ ಹೆವಿ ಸ್ಟೀಲ್. ಮತ್ತೆ ನಮ್ದು ಸರ್ವಿಸ್ ಮೇನ್ ಇಂಪಾರ್ಟೆಂಟ್ ಕೊಡ್ತೇವೆ. ಸರ್ವಿಸ್ ಇದು A to Z ನಮ್ದು ಎಲ್ಲ ಸ್ಪೇರ್ ಪಾರ್ಟ್ಸಿಗೆ ಕ್ಯಾಟ್ಲಾಗೆ ಬಂದಿದೆ. ಬೇರೆ ಯಾವ ಬ್ರ್ಯಾಂಡ್ ಅಲ್ಲಿ ಸಹ ಕ್ಯಾಟ್ಲಾಗ್ ಇಲ್ಲ ಸರ್ವಿಸಿಗೆ. ನಮ್ದು ಸರ್ವಿಸಿಗೆ ಮೇನ್ ಇಂಪಾರ್ಟೆಂಟ್. ಕಸ್ಟಮರ್ಗೆ ಸರ್ವಿಸ್ ಬೇಗ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಡೀಲರ್ಗೆ ಸಹ ಈಸಿ ಆಗ್ತದೆ. ಮತ್ತೆ ನಮ್ದು ಗ್ಯಾಸ್ ರಿಮೂವಬಲ್ ಬರ್ನರ್ ಈಗ ಇಲ್ಲಿ ಲಾಂಚ್ ಮಾಡಿದ್ವಲ್ಲ, ಅದು ಕಂಪ್ಲೀಟ್ ವರ್ಲ್ಡ್ ಅಲ್ಲಿ ಫಸ್ಟ್ ನಮ್ಮದ್ರಲ್ಲೇ ಬಂದದ್ದು ರಿಮೂವಬಲ್. ಈಗ ಬೇರೆ ಬೇರೆ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಇನ್ಸ್ಟಾಲೇಷನ್ ಸರ್ವಿಸ್ ಎಲ್ಲ ಕಂಪನಿಯಿಂದಲೇ ಫ್ರೀ ಇದೆ. ಇನ್ಸ್ಟಾಲೇಷನ್ ಮತ್ತೆ ಸರ್ವಿಸ್ ಎಲ್ಲ ಫ್ರೀ, ಹೋಮ್ ಡೆಲಿವರಿ ಸಹ ಎಲ್ಲ ಫ್ರೀ ಇದೆ ಸರ್, ಅದ್ರಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದು ನಿಮ್ದು ಮಾಯಾ ಗ್ರೂಪ್ ಅನ್ನೋದಿದೆ, ಸೊ ಅದರಲ್ಲಿ ಪ್ರೀತಿ ಕೂಡ ಇರುವಂತದ್ದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ದು 1978ರಲ್ಲಿ ಮಾಯಾ ಗ್ರೂಪ್ ಪ್ರೀತಿ ಅಂತ ಕಂಪನಿಯನ್ನು ಲಾಂಚ್ ಮಾಡಿದೆ. ಪ್ರೀತಿ ಬ್ರ್ಯಾಂಡ್ ಅನ್ನು 34 ವರ್ಷ ಮಾರ್ಕೆಟಿಂಗ್ ಮಾಡಿದ್ದಾರೆ. 2012ರಲ್ಲಿ ಪ್ರೀತಿಯನ್ನು ಫಿಲಿಪ್ಸ್ ಅವರೊಟ್ಟಿಗೆ ಮರ್ಜ್ ಮಾಡಿದ್ದಾರೆ. ಆಮೇಲೆ ಒಂದು 3 ವರ್ಷದ ನಂತರ 2015ರಲ್ಲಿ ವಿಡಿಯಂ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ. ವಿಡಿಯಂ ಬ್ರ್ಯಾಂಡ್ ಈಗ ಒಂದು 10 ವರ್ಷ ಆಗ್ತಾ ಬಂತು. ನಮ್ದು ಪ್ರಾಡಕ್ಟ್ ಹೆವಿ ಇದೆ ಮೇಡಮ್. ಸೊ ಇದರ ಸ್ಪೆಷಾಲಿಟಿ ಏನು ಅಂತ ಈ ಕಂಪನಿ ಸ್ಪೆಷಾಲಿಟಿ ಅಂದ್ರೆ ಪರ್ಚೇಸ್ ಮಾಡಬೇಕಿದ್ದನ್ನ ಮುಖ್ಯವಾಗಿ ಕ್ವಾಲಿಟಿ. ನಮ್ದು ಮೇನ್ ಆಗಿ ನೋಡುದು ಕ್ವಾಲಿಟಿ, ಇನ್ನೊಂದು ಸರ್ವಿಸ್. ಓಕೆ,
ಇದು ಎರಡರಲ್ಲಿ ನಾವು ಕಸ್ಟಮರಿಗೆ ಸಪೋರ್ಟ್ ಮಾಡಿದ್ರೆ ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ತಾರೆ ಇನ್ನು ಸಹ. ಸೊ ಈಗ ಸದ್ಯಕ್ಕೆ ಮಿಕ್ಸರ್ ಗ್ರೈಂಡರ್ ಮಾತ್ರ ಇದೆಯಾ, ಬೇರೆ ಕೂಡ ಪ್ರಾಡಕ್ಟ್ ಇದೆಯಾ? ನಮ್ದು ಮಿಕ್ಸರ್ ಗ್ರೈಂಡರ್ ಇದೆ, ಗ್ಯಾಸ್ ಸ್ಟೋವ್ ಇದೆ, ಮತ್ತೆ ಇಂಡಕ್ಷನ್ ಇದೆ. ಇಂಡಕ್ಷನ್ ಈಗ ಸ್ವಲ್ಪ ಕಾರಣಾಂತರಗಳಿಂದ ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ, ಬರ್ತಾ ಇಲ್ಲ ಹಾಗೆ. ಸೋಜಾ ಬಗ್ಗೆ ಏನ್ ಹೇಳ್ತೀರಾ? ಇವರ ಸೋಜಾ ನಮ್ಗೆ ಮೊದಲಿನಿಂದಲೂ ಸಪೋರ್ಟ್ ಮಾಡಿ ಬರ್ತಾ ಇದ್ದಾರೆ. ನಮ್ದು ಸರ್ ಇದ್ದಾರೆ, ಅವರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಮೊನ್ನೆ ಸಹ ಕ್ಯಾಂಪ್ ಮಾಡ್ತೇನೆ ಅಂತ ಹೇಳುವಾಗ A to Z ಎಲ್ಲ ಫಾಲೋ ಅಪ್ ಮಾಡ್ತಾ ಬಂದಿದ್ದಾರೆ. ನಮ್ದು ಸರ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸೋಜಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಳ್ಳೆಯ ಅತ್ಯುನ್ನತವಾಗಿರುವಂತಹ ಉತ್ಪನ್ನಗಳಿವೆ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳಿವೆ. ಸೊ ಪ್ರತಿಯೊಬ್ರು ಕೂಡ ಬೆಳ್ತಂಗಡಿಯವರು ಬಂದು ಇದರ ಸದುಪಯೋಗ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ, ಪ್ರಸಾದ್ ಹಾಗೂ ಗಣೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.